ಶಾಸ್ತವು ಶ್ರೀ ಭೂತನಾಥೇಶ್ವರ ದೇವಸ್ಥಾನ ಹಾಗೂ ನಮ್ಮ ಟಿವಿ ಕಲ್ಪಿಸಿಕೊಟ್ಟ ನಮ್ಮ ಸೂಪರ್ ಸಿಂಗರ್ ವೇದಿಕೆ ಅಮೂಲ್ಯ ರತ್ನಗಳನ್ನು ಹುಡುಕುವಲ್ಲಿ ಯಶಸ್ವಿಯಾಗಿದೆ. ನಮ್ಮ ಸೂಪರ್ ಸಿಂಗರ್ ವೇದಿಕೆಯಲ್ಲಿ ಪ್ರತಿ ಹಂತದಲ್ಲಿಯೂ ಕೂಡ ಯಶಸ್ವಿಯಾಗಿ ಹಾಡಿ ಸಂಗೀತ ಕ್ಷೇತ್ರದಲ್ಲಿ ಮಿಂಚಿದ ಘಟಾನುಘಟಿಗಳಿಂದ ಪ್ರಶಂಸೆಯ ಮಾತು ಪಡೆದು ಫೈನಲ್ ವೇದಿಕೆಯ ಕಡೆಗೆ ಹೆಜ್ಜೆ ಇಟ್ಟಿರುವ ಈ ಪ್ರತಿಭೆಯ ತವರೂರು ಕುಂದಾಪುರದ ತೆಕ್ಕಟ್ಟೆ ಗ್ರಾಮ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿನುಷ್ ಭಾರದ್ವಾಜ್. ಸಂಗೀತ ಅನ್ನೋದು ನನ್ನ ಬಾಲ್ಯದಿಂದಲೂ ಇರುವಂಥ ಒಂದು ಆಸೆ ಆಗಿತ್ತು. ನಾನು ಸಂಗೀತ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂತ ನಾನು ತುಂಬ ಆಸೆ ಪಟ್ಟಿದ್ದೆ. ಹಾಗೂ ನನ್ನ ತಾಯಿ ಹತ್ರ ಯಾವತ್ತೂ ಹೇಳ್ತಾ ಇದ್ದೆ, ನಾನು ಸಂಗೀತ ಕ್ಷೇತ್ರದಲ್ಲಿ ಒಂದು ಮಹದಾದ ಸಾಧನೆ ಮಾಡಬೇಕು ಅಂತ. ಹೀಗಿರುವಾಗ ಸ್ಕೂಲಲ್ಲಿ ಆ ಸ್ಕೂಲ್ ಲೆವೆಲ್ ಇರ್ಬೋದು ಅಥವಾ ಇಂಟರ್ ಸ್ಕೂಲ್ ಲೆವೆಲ್ ಇಂಥ ಕಾಂಪಿಟಿಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಬಂದೆ. ಹಾಗೂ ಅದರಲ್ಲಿ ಪ್ರೈಸ್ ಸಿಕ್ತು. ಆದರೆ ಇನ್ನೂ ಬೆಳಿಬೇಕು ಅನ್ನುವಾಗ ರಿಯಾಲಿಟಿ ಶೋಸ್ ಇಂಥ ಆಪರ್ಚುನಿಟಿ ಬೇಕಾಗತ್ತೆ. ಹಾಗೂ ನಮ್ಮ ಈ ಕೋಸ್ಟಲ್ ಕರ್ನಾಟಕದಲ್ಲಿ ಅಷ್ಟೊಂದು ಆಪರ್ಚುನಿಟೀಸ್ ಅನ್ನೋದು ಇರಲಿಲ್ಲ. ಹೀಗಿರುವಾಗ ನಮ್ಮ ಸೂಪರ್ ಸಿಂಗರ್ ಅನ್ನೋ ರಿಯಾಲಿಟಿ ಶೋ ಬರ್ತಾ ಇದೆ, ಇದಕ್ಕೆ ಅಪ್ಲೈ ಮಾಡು ಅಂತ ನನ್ನ ಫ್ರೆಂಡ್ ರಜತ್ ಮಯ್ಯ ಹೇಳ್ದೆ ನನಗೆ. ನಾನು ಅಪ್ಲೈ ಮಾಡಿದೆ. ಆಮೇಲೆ ಆಡಿಷನ್ಸ್ ಇದೆ ಅಂತ ಹೇಳಿದರು. ನಮ್ಮ ಭೂತನಾಥೇಶ್ವರ ದೇವಸ್ಥಾನದ ಆವರಣದಲ್ಲಿ ಆಡಿಷನ್ಸ್ ನೀಡಲಿಕ್ಕಿದೆ ಅಂತ ಹೇಳಿದರು. ಸೊ ನಾನು ಹೋದೆ ಆಡಿಷನ್ಸ್ ಕೊಡಲಿಕ್ಕೆ. ಅಲ್ಲಿ ನೋಡಬೇಕಾದ್ರೆ ತುಂಬ ಆಲ್ಮೋಸ್ಟ್ 1500 ಅಷ್ಟು ಜನ ಇದ್ದರು ಕೋಸ್ಟಲ್ ಕರ್ನಾಟಕದಲ್ಲಿ. ನನಗೊಂಥರ ಶಾಕ್ ಆಯಿತು ಒಂದು ಸಲಕ್ಕೆ, ಇಷ್ಟು ಜನ ಇದ್ದಾರಪ್ಪ ಅಂತ. ಇಷ್ಟು ಜನರ ಮಧ್ಯೆ ನಾನು ಹೇಗೆ ಪಾರ್ಟಿಸಿಪೇಟ್ ಮಾಡಲಿ, ಹೇಗೆ ನಾನು ಸೆಲೆಕ್ಟ್ ಆಗ್ಬೋದಾ ಅನ್ನೋ ಆ ಗೊಂದಲಗಳೆಲ್ಲ ತಲೆಯಲ್ಲಿ ಓಡ್ಲಿಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಆಡಿಷನ್ಸ್ ಸ್ಟಾರ್ಟ್ ಆಯಿತು. ಎಲ್ಲರೂ ಹಾಡ್ತಾ ಬಂದರು. ನಾನು ಮುಸ್ಸಂಜೆ ಮಾತು ಚಿತ್ರದ್ದು ಮುಸ್ಸಂಜೆ ಮಾತಲ್ಲಿ ಈ ಹಾಡನ್ನು ಹಾಡಿದೆ. ಅಲ್ಲಿ ನಾನು ಒಳ್ಳೆ ಕಮೆಂಟ್ ಸಿಗ್ಬೋದು ಅಂತೇನು ಎಕ್ಸ್ಪೆಕ್ಟೇಷನ್ ಇಟ್ಟೇನು ಹೋಗಿರಲಿಲ್ಲ. ಆದರೂ ಕಿಟ್ಟು ಸರ್ ಇರ್ಬೋದು, ಅವರು ನನ್ನ ಟೆಕ್ನಿಕ್ಸ್ ಏನಿರ್ಬೋದು ಅದರ ಬಗ್ಗೆ ತುಂಬ ಹೊಗಳಿದರು. ಆಮೇಲೆ ನಂಗೆ ಅಲ್ಲಿಂದನೇ ಸ್ವಲ್ಪ ಕಾನ್ಫಿಡೆನ್ಸ್ ಅನ್ನೋದು ಬೆಳಿಲಿಕ್ಕೆ ಸ್ಟಾರ್ಟ್ ಆಯಿತು. ಮುಸ್ಸಂಜೆ ಮಾತಲಿ ಮನಸ್ಸುಗಳು ಸಾಗಲಿ, ನೊಂದಂತ ಬದುಕಿನ ಸರೆಗೆ ಹೊಸ ದಾರಿ ತೋರೋ ಈ ರವಿಗೆ ನಮನ. ಸೂಪರ್ ಸಿಂಗರ್ನ ಆಯ್ಕೆ ಸುತ್ತಿನ ಕೊನೆಯ ಕ್ಷಣದಲ್ಲಿ ವೇದಿಕೆ ಬಿಟ್ಟು ಹೋಗುವ ತುರ್ತು ಪರಿಸ್ಥಿತಿ ಎದುರಾಗಿದ್ದು ಗಟ್ಟಿ ಮನಸ್ಸು ಮಾಡಿ ಇರುವ ನಿರ್ಧಾರ ತೆಗೆದುಕೊಂಡ್ರು. ಅಲ್ಲಿ ಹೋಗಿ ಮುಟ್ಟುವಾಗ ಆಡಿಷನ್ನಿಗೆಲ್ಲ ಆ ದಿವಸ ಲೇಟ್ ಆಯಿತು ಅಂತ ಅವನಿಗೆ ಮತ್ತೊಂದು ಪ್ರೋಗ್ರಾಮ್ ಇತ್ತು. ಆ ದಿವಸ ನಾವು ಆಡಿಷನ್ನಿಗೆ ಇಲ್ಲಿ ತನಕ ಬರ್ತೇವೆ ಅಂತೇಳಿ ನಾವು ತಾಳ್ಮೆಯಿಂದ ಕಾದದ್ದಕ್ಕೆ ಆ ಪ್ರೋಗ್ರಾಮ್ ಇಲ್ಲಿ ತನಕ ಇದ್ದಾನೆ ಈಗ ಫೈನಲ್ ತನಕ. ಆ ದಿವಸ ಅವನಿಗೊಂದು ಸಾಲಿಗ್ರಾಮದಲ್ಲಿ ಅವನ ತಂಗಿ ಭರತನಾಟ್ಯ ಡ್ಯಾನ್ಸ್ ಕ್ಲಾಸ್ ಇದು ಮಾಡ್ತಾಯಿದ್ದಾಳೆ ಪ್ರೋಗ್ರಾಮು. ಅದಕ್ಕೆ ವಿದ್ವತ್ ಇದಕ್ಕೆ ಹಾಡ್ತಾನೆ, ಯಾವುದು ನಟವಾಂಗಕ್ಕೆ. ಅವು ಮೇಡಮಿಗೆ ಭಾಗೀರಥಿ ಟೀಚರ್ ಅಂತೇಳಿ ಅವರಿಗೆ ಇವನೇ ಬೇಕು ಇದಕ್ಕೆ ನಟವಾಂಗಕ್ಕೆ. ಆದ ಕಾರಣ ಅಲ್ಲಿ ಪ್ರೋಗ್ರಾಮು ಇಲ್ಲಿ ನೀವು ನಮ್ಮದು ಆಡಿಷನ್ ಇದಾಗುವಾಗ ಲೇಟ್ ಆಯಿತು. ಅಲ್ಲಿ ಬಿಟ್ಟದ್ದು 5 ಗಂಟೆಗೆ ಬಿಟ್ಟದ್ದು, ನಾನು 6 ಗಂಟೆಗೆ ರೀಚ್ ಮಾಡಿದೆ. 1-1/4 ಗಂಟೆಯಿಂದ ಅಲ್ಲಿಂದ ಇಲ್ಲಿಗೆ ನಾನು ಬಂದೆ. ಸಾಲಿಗ್ರಾಮ ಬಿಟ್ಟು ಅವ ಪ್ರೋಗ್ರಾಮ್ ಅಟೆಂಡ್ ಮಾಡಿದ. ಅಂಥ ಸನ್ನಿವೇಶ ಇಲ್ಲರೆ ನಾವು ಅದನ್ನು ಕಟ್ ಮಾಡಿ ಲೇಟ್ ಆಯ್ತು ಅಂತೇಳಿ ನಾವು ಬರುವವರು ವಾಪಸ್ಸು, ಬೇಡ ನೋಡುವ ನಿಲ್ಲ ಅಂತ ಹೇಳಿ ಮಾತಾಡಿ ಅದನ್ನು ನಾವು ಆಡಿಷನ್ ಮಾಡಿದ್ದಕ್ಕೆ ಇಲ್ಲಿ ತನಕ ಬರುವ ಹಾಗೆ ಅವನಿಗೊಂದು ಪ್ರೇರೇಪಣೆ ಬಂತು. ನಾ ಹೇಳದ ಮಾತೊಂದು ಉಳಿದು ಹೋಗಿದೆ ನನ್ನಲ್ಲಿ, ಆ ನಗುವಿನ ದನಿಯೊಂದು ಮರೆಯಲಾರೆನು ಬದುಕಲ್ಲಿ, ಒಲವಿನ ಈ ಸಿಂಚನ ಹೃದಯಕ್ಕೆ ಮರುಸ್ಪಂದನ. ಓಕೆ ವಿನುಷ್, ಯಾರ ಅಭಿಮಾನಿ ನೀವು? ಸುದೀಪ್ ಅಂದರೆ ಸಿಂಗರ್ SP ಬಾಲಸುಬ್ರಹ್ಮಣ್ಯ. ಹೌದಾ?
ಚೆನ್ನಾಗಿ ಹಾಡ್ತೀರಿ ನೀವು, ಥ್ಯಾಂಕ್ ಯು ಸರ್. ಶ್ರುತಿಬದ್ಧವಾಗಿ ಹಾಡ್ತೀರಿ. ನಮನ ನಮನ ಅಂತ ಹಾಡಿದ್ರಲ್ಲ, ಅದು ಭಾಳ ಚೆನ್ನಾಗಾಯಿತು. ಥ್ಯಾಂಕ್ ಯು ವೆರಿ ಮಚ್. ಅದರಲ್ಲಿ ಒಂದು ವಿಬ್ರಾಟೋ ಹಾಡಿದ್ರಿ, ತುಂಬ ಚೆನ್ನಾಗಾಯಿತು, ನಾನು ಅಬ್ಸರ್ವ್ ಮಾಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಸರಿನಾ? ಹೌದು ಸರ್. ಓಕೆ, ಆಲ್ ದ ಬೆಸ್ಟ್. ಮೊದಲು ಅವಕಾಶಕ್ಕಾಗಿ ನಾನು ಎಲ್ಲರ ಹತ್ರ ಅಂಗಾಲಾಚಿ ಬೇಡ್ತಾ ಇದ್ದೆ, ನನ್ನ ಮಗನಿಗೆ ಒಂದು ಸರಿ ಹಾಡಲಿಕ್ಕೆ ಅವಕಾಶ ಕೊಡಿ, ಅವನು ಹಾಡೋದನ್ನು ಒಮ್ಮೆ ನೋಡಿ ನೀವು ಅಂತ ಎಲ್ಲರ ಹತ್ರ ಬೇಡಿದ ಹಾಗೆ ಬೇಡ್ತಾ ಇದ್ದೆ. ಅಷ್ಟು ನನಗೆ ಅವನ ಹಾಡುಗಳನ್ನು ಕೇಳುವಂಥ ಅಥವಾ 4 ಜನರಿಗೆ ಕೇಳಿಸಬೇಕು ಅನ್ನುವಂಥ ಒಂದು ಕುತೂಹಲ ಅಥವಾ ಒಂದು ಆಸಕ್ತಿ ಇತ್ತು ನನಗೆ. ಅದನ್ನು ನನಗೆ ಈಡೇರಿಸಿದ್ದು ಈ ನಮ್ಮ ಸೂಪರ್ ಸಿಂಗರ್ ಅನ್ನುವ ವೇದಿಕೆ. ಯಾಕಂದರೆ ಅವನ ಮೊದಲ ವೇದಿಕೆ ಇದು. ಅವನು ರಿಯಾಲಿಟಿ ಶೋನಲ್ಲಿ ಹೋಗಿದ್ದಾನೆ ಅಂತಂದರೆ ಅದು ನಮ್ಮ ಸೂಪರ್ ಸಿಂಗರ್. ಅಲ್ಲಿನ ಒಂದು ಜರ್ನಿ ಅವನದ್ದು. ಆಡಿಷನಿಗೆ ಹೋದಾಗ ನನಗೆ ಹೋಗ್ಲಿಕ್ಕಾಗಲಿಲ್ಲ, ಇದು ತುಂಬ ದೂರ ಆದ ಕಾರಣ ನನಗೆ ಹೋಗಬೇಕನ್ನೋ ಆಸೆ ತುಂಬ ಇತ್ತು. ಆದರೂ ನನ್ನ ಸಾಂಸಾರಿಕ ಒತ್ತಡಗಳು ಹಾಗೆ ಅಲ್ಲಿ ಹೋಗ್ಲಿಕ್ಕೆ ಆಗಲಿಲ್ಲ. ಆದರೂ ಫೋನ್ ಮಾಡಿ ಕೇಳ್ತಾ ಇದ್ದೆ, ಏನಾಯಿತು ಆಯ್ತಾ ನಿಂದು ಅಷ್ಟು ಕ್ಯೂರಿಯಾಸಿಟಿ ನನಗೆ. ಹೋಗಿ ಬಂದವ ಹೇಳಿದೆ ಏನಾಯಿತು ಅಂದರೆ, ಅಲ್ಲಿನ ಒಂದು ಕಿಟ್ಟು ಸರ್ ಅವರು ಹೇಳಿದ ಒಂದು ಕಮೆಂಟ್ಸನ್ನು ಕೇಳಿ, ಅವನು ಹೇಳಿದ್ದು ಕೇಳಿ ನನಗೆ ತುಂಬ ಖುಷಿ ಆಯಿತು. ನನ್ನ ಮಗ ನಮ್ಮ ಸೂಪರ್ ಸಿಂಗರ್ ಗೆದ್ದಷ್ಟು ಸಂತೋಷ. ಆಡಿಷನಿಗೆ ಹೋಗಿ ಬಂದದ್ದೇ ನನಗೆ ಅಷ್ಟು ಖುಷಿಯಾಗಿತ್ತು. ಅಲ್ಲಿಂದ ಅವನು ಗೆಲ್ತಾನೆ ಅನ್ನೋದು ನಾನು ಅಷ್ಟು ಭರವಸೆ ಇಟ್ಕೊಳ್ಳಿಲ್ಲ. ಸ್ವಲ್ಪ ದಿನದ ನಂತರ ನನಗೆ ಕಾಲ್ ಬಂತು. ಹೀಗೆ ಹೇಳಿದ್ರು, ನೀವು ಆಡಿಷನಲ್ಲಿ ಸೆಲೆಕ್ಟ್ ಆಗಿದ್ದೀರಾ, ಫಸ್ಟ್ ರೌಂಡಿಗೆ ಬರಬೇಕು, ಟಾಪ್ 60 ಅಂತ ಹೇಳಿದರು. ನನಗೆ ತುಂಬ ಖುಷಿಯಾಯಿತು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಹೀಗೆ ನಾನು ಸೆಲೆಕ್ಟ್ ಆಗ್ತೇನೆ, ಅಷ್ಟು ಜನರ ಮಧ್ಯೆ ನಾನು ಸೆಲೆಕ್ಟ್ ಆಗ್ತೇನೆ ಅನ್ನೋದು ನಾನು ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಖುಷಿಯಾಯಿತು. ಸೊ ಫಸ್ಟ್ ರೌಂಡ್ ಏನಿದ್ರು ನಾನು ಚಾಲೆಂಜಿಗಾಗಿ ಹಾಡಬೇಕು, ನನ್ನ ಎಬಿಲಿಟಿ ಏನನ್ನೋದನ್ನು ನಾನು ತೋರಿಸ್ಬೇಕು. ಯಾಕಂದರೆ ನಾನು ಯಾರಂತ ಯಾರಿಗೂ ಗೊತ್ತಿಲ್ಲ ಅಲ್ಲಿ. ಸೊ ನಾನು ಹೇಗೆ ಹಾಡ್ತೇನೆ ಅನ್ನೋದು ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಒಂದು ಟಫ್ ಆದ ಚಾಲೆಂಜಿಂಗ್ ಸಾಂಗ್ ತಗೊಂಡೆ. ಇದರ ಟ್ರ್ಯಾಕ್ ಆ್ಯಕ್ಚುಲಿ ನನ್ನ ಹತ್ರ ಇರಲಿಲ್ಲ. ನನ್ನ ಫ್ರೆಂಡ್ ರಜತ್ಮಯ ಅವನು ತುಂಬ ಸಹಾಯ ಮಾಡಿದ. ಅವನು ಆ ಹಾಡು ಹಾಡ್ತಿದ್ದ, ಬಟ್ ಆದರೂ ನನಗೆ ಕೊಟ್ಟ ಆ ಟ್ರ್ಯಾಕ್. ಅದನ್ನು ಹಾಡಿದೆ. ಅಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಯಿತು. ಆ್ಯಂಡ್ ಜಡ್ಜಸ್ ಕೂಡ ತುಂಬ ಹೊಗಳಿದ್ರು, ಎಲ್ಲಿ ಉಸಿರಿಟ್ಕೊಂಡಿದ್ಯಪ್ಪ, ಇದಕ್ಕೆ ತುಂಬ ಉಸಿರು ಬೇಕು, ಹೀಗೆ ಕಮೆಂಟ್ಸ್ ಎಲ್ಲ ಬಂತು, ಒಳ್ಳೆ ಕಮೆಂಟ್ಸ್ ಬಂತು. ಓಂ ಮಹಾಪ್ರಾಣದೀಪಂ ಶಿವಂ ಶಿವಂ ಅಹಂಕಾರರೂಪಂ ಶಿವಂ ಶಿವಂ ಮಹಾಸೂರ್ಯಚಂದ್ರಾತ್ರಿನೇತ್ರಂ ಪವಿತ್ರಂ ಮಹಾಗಾಢತಿಮಿರಾರ್ತಕಂ ಸೌರಗಾತ್ರಂ ಮಹಾಕಾಂತಿಬೀಜಂ ಮಹಾದಿವ್ಯತೇಜಂ ಭವನೀ ಸಮೇತಂ ಭಜೆ ಮಂಜುನಾಥಂ. ನಮಃ ಶಂಕರಾಯ ಚ ಮಯಸ್ಕರಾಯ ಚ ನಮಃ ಶಿವಾಯ ಶಿವತರಾಯ ಚ ಭವಹರಾಯ ಚ ಮಹಾಪ್ರಾಣದೀಪಂ ಶಿವಂ ಶಿವಂ. ನಮ್ಮ ಸೂಪರ್ ಸಿಂಗರ್, ನಮ್ಮ ಸೂಪರ್ ಸಿಂಗರ್. ದ್ವೈತ ಭಾಸ್ಕರಂ ಅರ್ಧನಾರೀಶ್ವರಂ ಹೃದಶ ಹೃದಯಂಗಮಂ ಚತುರ್ದಧಿ ಸಂಗಮೋ ಪಂಚಭೂತಾತ್ಮಕಂ ಷಟ್ಶತ್ರುನಾಶಕಂ. ಸುಸಂಸ್ಕೃತ ಮನೆತನದಿಂದ ಬಂದಂತಹ ಈತನ ಸಂಗೀತ ಕಲಿಕೆಗೆ ಮೂಲ ಕಾರಣ ಈತನ ತಾಯಿ. ತಾನು ಒಬ್ಬಳು ಸಂಗೀತಗಾರ್ತಿ ಆಗಬೇಕು, ತಾನೂ ಕೂಡ ಹಾಡುಗಾರ್ತಿ ಆಗಬೇಕು ಎಂಬ ಬಯಕೆ ಇಟ್ಟುಕೊಂಡಿದ್ದ ಇವರು ಈ ಬಯಕೆಯನ್ನ ತನ್ನ ಮಗನಲ್ಲಿ ಪೂರ್ಣಗೊಳಿಸಿದ್ದಾರೆ. ವಿನುಷ್ ನನ್ನ ಮಗ ಅಂತ ಹೇಳ್ಕೊಳ್ಳಿಕ್ಕೆ ಇವತ್ತಿಗೂ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಯಾಕಂದರೆ ಅವನು ಚಿಕ್ಕಂದಿನಿಂದಲೂ ನನಗೆ ಒಂದು ಸ್ವಲ್ಪವೂ ಕೂಡ ಅವನು ನೋವು ಕೊಟ್ಟ ಮಗ ಅಥವಾ ಎಲ್ಲ ಮಕ್ಕಳ ಹಾಗೆ ರಚ್ಚೆ ಹಿಡಿಯೋದು, ಹಠ ಕಟ್ಟುವ ಮಗನೇ ಅಲ್ಲ. ಅದು ಇವತ್ತಿಗೂ ಪ್ರೂವ್ ಆಗಿದೆ. ಚಿಕ್ಕಂದಿನೇನೆಂದರೆ ಅವನಷ್ಟಕ್ಕೆ ಅವನು ಕೂತ್ಕೊಳ್ಳೋದು, ಅವನಷ್ಟಕ್ಕೆ ಅವನು ಓದೋದು, ಅವನಾಯಿತು, ಅವನ ಕೆಲಸ ಆಯಿತು. ಯಾವುದರಲ್ಲಿಯೂ ನಾನು ಮಾಡು ಅಂತ ಹೇಳಿದ ಯಾವ ಕೆಲಸಗಳೂ ಇಲ್ಲ. ಶಾಲೆಗೆ ಹೋಗೋದ್ರಿಂದ ಹಿಡಿದು ಊಟ ತಿಂಡಿಯಲ್ಲಿ ಸ್ವಲ್ಪ ಹಠ ಕಟ್ತಾ ಇದ್ದ, ಅದು ಬಿಟ್ಟರೆ ಬೇರೆ ಎಲ್ಲದರಲ್ಲಿಯೂ ಅವ ಟಾಪಲ್ಲೇ ಇದ್ದ. ಅವನಿಗೆ ನನಗೆ ಸಂಗೀತ ಅಂದರೆ ತುಂಬ ಇಷ್ಟ. ನಾನು ಸಂಗೀತ ಕಲಿಬೇಕು ಅಂತ ತುಂಬಾ ನಾನು
ಆಸೆ ಪಟ್ಟವಳು. ಆದರೆ ನನ್ನ ಬಾಲ್ಯದಲ್ಲಿ ಅಥವಾ ನನ್ನ ಪ್ರಾಯದಲ್ಲಿ ನಮ್ಮ ಕಲಿಯುವಿಕೆಯ ಕಷ್ಟಗಳೇ ನಮಗಿತ್ತು. ಇದನ್ನೆಲ್ಲ ನಮ್ಮ ಪ್ರತಿಭೆಗಳನ್ನು ಮುಂದುವರಿಸಲಿಕ್ಕೆ ಅವಕಾಶಗಳು ಕಡಿಮೆ ಇತ್ತು. ನನ್ನ ತಂದೆ ತಾಯಂದ್ರಿಗೂ ಅಷ್ಟು ಅವಕಾಶಗಳು ಇರಲಿಲ್ಲ. ಹಾಗೆ ಅದು ನನ್ನಲ್ಲಿಯೇ ಹುದುಗಿ ಹೋಯಿತು ಆ ಒಂದು ಆಸೆ ಅನ್ನೋದು. ಆದರೂ ಕೂಡ ಮದುವೆ ಆದ ನಂತರ ನಾನು ಒಂದು 4 ತಿಂಗಳು ಸಂಗೀತ ಕ್ಲಾಸಿಗೆ ಹೋಗಿದ್ದೆ. ಎಲ್ಲಿಯೇ ಆರ್ಕೆಸ್ಟ್ರಾ ಆಗಲಿ ನಾನು ಅದನ್ನು ಹೋಗಿ ಕೇಳೋದು, ಹೋಗಬೇಕನ್ನೋ ಹುಚ್ಚು ನನಗೆ. ಯಾರೇ ಹಾಡಲಿ ಅದನ್ನು ಕೇಳ್ತಾ ಇದ್ದೆ. ಅದು ಹಾಗಿದೆ ಹೀಗಿದೆ ಅನ್ನೋದು ಮತ್ತೆ ಅದು ಮೊದಲು ನನಗೆ ಅದು ಹಾಡು ಕೇಳಬೇಕು ಹೋಗಬೇಕನ್ನೋ ಒಂದು ಹುಚ್ಚು ಬಯಕೆ ಇತ್ತು ನನಗೆ. ಅದಕ್ಕೆ ನನಗೆ ಅವಕಾಶ ಇಲ್ಲದ ಕಾರಣ ನನಗೆ ವಿನುಷ್ ಹುಟ್ಟಿದ ನಂತರ ಒಂದು ಆಸೆ ನನ್ನಲ್ಲಿ ಚಿಗುರಿತು, ನನ್ನ ಮಗನನ್ನು ನಾನು ತರಬಲ್ಲೆನೋ ಏನೋ ಅನ್ನೋ ಒಂದು ಆಸೆ. ಅದಕ್ಕಾಗಿ ನಾನು ಮೊದಲಿಂದ ಪ್ರಯತ್ನ ಪಡಲಿಲ್ಲ. ಯಾವಾಗಲೂ ಹಾಡು ಕೇಳ್ತಾ ಇದ್ದೆ, ಭಕ್ತಿಗೀತೆ ಕೇಳ್ತಾ ಇದ್ದೆ, CD ಹಾಕ್ತಾ ಇದ್ದೆ. ಮಗ ಸ್ವಲ್ಪ ಹಾಡ್ತಾನೆ ಅನ್ನುವ ಪ್ರಾಯ ಬಂದಾಗ ಹಾಡುಗಳನ್ನು ನಾನು ಹಾಕ್ತಾ ಇರೋ ಹಾಡುಗಳನ್ನು ಕೇಳ್ಕೊಂಡು ಗುನುಗ್ತಾ ಇದ್ದ. ಅಷ್ಟು ಕೀನಾಗಿ ಅಬ್ಸರ್ವ್ ಮಾಡ್ತಾ ಇರಲಿಲ್ಲ, ಮಕ್ಕಳಾಟಿಕೆ ಇತ್ತು. ಗುನುಗ್ತಾ ನನಗೆ ಅವನ ವಾಯ್ಸ್ ಎಲ್ಲೋ ಒಂಚೂರು ಇದಕ್ಕೆ ಬೇಸಿಕ್ ಕೊಟ್ಟರೆ ಚೆನ್ನಾಗಿರೋದು ಅಂತ ಅನಿಸ್ತಿತ್ತು. ಕಡೆಗೆ ಸ್ಕೂಲಲ್ಲಿ ಒಂದು ಕಾಂಪಿಟಿಷನ್ ಆಯಿತು. ಆ ದಿನ ಒಂದು ಹಾಡಿಗೆ ಪ್ರಿಪೇರ್ ಮಾಡಿ ಕಳಿಸಿದ್ದೆ ನಾನು. ಆ ಹಾಡನ್ನು ಹಾಡಿ ಬಂದ ನಂತರ ಮನೆಯಲ್ಲಿ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ. ಬಂದ ನಂತರ ಮನೆಯಲ್ಲೇ ಹೇಳ್ತಾನೆ, ಅಮ್ಮ ನನಗೆ ಸಂಗೀತ ಕ್ಲಾಸಿಗೆ ಹಾಕಬೇಕು ನೀನು ಅಂತ, ಏನಾದರೂ ಮಾಡಿ ನನಗೆ ಸಂಗೀತ ಕಲಿಬೇಕು ಅಂತ. ಯಾಕೆ ಹೀಗೆ ಹೇಳಿದ ಅನ್ನೋದು ನಂಗೆ ಫಸ್ಟ್ ಗೊತ್ತಾಗಲಿಲ್ಲ. ಆಮೇಲೆ ಅವನು ಹೇಳಲಿಲ್ಲ ನನಗೆ. ಈಗ ಅದನ್ನು ಎಕ್ಸ್ಪೋಸ್ ಮಾಡ್ತಾ ಇದ್ದಾನೆ. ಆಮೇಲೆ ಕೂಡ ಅವನು ಯಾಕೆ ಹೀಗೆ ಹೇಳಿದ, ನನ್ನ ಮಗನಿಗೆ ಇಂಟ್ರೆಸ್ಟ್ ಬಂದಿದೆ, ಅದೊಂದೇ ನನಗೆ ಬೇಕಾಗಿತ್ತು, ಸಂಗೀತಕ್ಕೆ ಇಂಟ್ರೆಸ್ಟ್ ತೋರಿಸಿದಲ್ಲ ಅನ್ನುವಂಥ ಒಂದು ಖುಷಿಯಲ್ಲಿ ನಾನು ಅವರಿಬ್ಬರು ನನ್ನ 2 ಮಕ್ಕಳನ್ನು ಕರ್ಕೊಂಡು ನಾನು ಎಲ್ಲಿಂದ ಎಲ್ಲಿಗೆ ನನ್ನ ಟೈಮಿಂಗ್ಸು ಅಥವಾ ಟೀಚರ್ ಟೈಮಿಂಗ್ಸು, ಸಂಗೀತ ಹೇಳಿಕೊಡುವರ ಟೈಮಿಂಗ್ಸು ಸೆಟ್ ಮಾಡಲಿಕ್ಕಾಗಿ ನಾನು ತುಂಬ ಒದ್ದಾಡಿದ್ದೇನೆ ಆ ಮಕ್ಕಳನ್ನು ಕರ್ಕೊಂಡು. ಆ ಒದ್ದಾಟಕ್ಕೆ ನನಗೆ ಕೊನೆಗೆ ಸಿಕ್ಕಿದ್ದು ನನ್ನ ವಿಜಯವಾಣಿ ನವಿಲೂರಂತ ಒಬ್ಬರು ಮೇಡಮ್. ತುಂಬ ಒಳ್ಳೆಯವರು, ತುಂಬ ಒಳ್ಳೆ ಮೇಡಮ್. ಅಂದರೆ ಅವರು ನನ್ನ ಮಕ್ಕಳನ್ನು ಅವರ ಮಕ್ಕಳ ಹಾಗೆ ನೋಡಿಕೊಂಡು ಅವರ ಹೊಟ್ಟೆಗೆ ತಿಂಡಿ ಕೊಟ್ಟುಕೊಂಡು ಹಾಲು ಕೊಟ್ಟು, ಅಂದರೆ ವಿನುಷ್ ಒಂದು ಸಾರಿ ಹೇಳಿಕೊಟ್ಟದನ್ನು ಒಳ್ಳೆ ರೀತಿಯಲ್ಲಿ ಗ್ರಾಸ್ಪ್ ಮಾಡ್ತಾ ಇದ್ದ. ಒಮ್ಮೆ ಹೇಳಿದರೆ ಸಾಕು ಅವನಿಗೆ, ಅದು ಅವ್ರಿಗೆ ಖುಷಿಯಾಗಿ. ಅವನ ಪಿಚ್ ಕೂಡ ಹೈ ಪಿಚ್ ಇತ್ತು. ಅವರ ಸಂಗೀತ ಕ್ಲಾಸ್ ಮೇಲೆ ಇತ್ತು, ಮನೆಯ ಮೇಲ್ಗಡೆ. ಅಲ್ಲಿಂದ ಕೆಳಗೆ ರಸ್ತೆಯಲ್ಲಿ ಹೋಗೋರೆಲ್ಲ ನೋಡ್ತಾ ಇದ್ರು, ಇದು ಯಾರಪ್ಪ ಹಾಡೋದು ಅಂತ. ಅಷ್ಟು ಅವನ ವಾಯ್ಸು ಇಫೆಕ್ಟಿವ್ ಆಗಿತ್ತು. ಅಲ್ಲಿಂದ ಅವನ ಜರ್ನಿ, ಸಂಗೀತದ ಜರ್ನಿ ನಿಯರ್ಲಿ 5th ಸ್ಟ್ಯಾಂಡರ್ಡ್ ಇರಬೇಕು. ಅಲ್ಲಿಂದ ಸ್ಟಾರ್ಟ್ ಆದ ಸಂಗೀತದ ಜರ್ನಿ ಇವತ್ತಿನ ತನಕ ನಡೀತಾನೆ ಉಂಟು. ಈಗ ವಿದ್ವತ್ ಮಾಡ್ತಾ ಇದ್ದಾನೆ. ಎಲ್ಲ ಪ್ರಥಮ ಶ್ರೇಣಿಯಲ್ಲಿ, ಅಂದರೆ ವಿಶಿಷ್ಟ ಶ್ರೇಣಿಯಲ್ಲಿ ಪಾಸಾದ ಡಿಸ್ಟಿಂಕ್ಷನ್ ತಗೊಂಡು. ಈತ ಹಾಡುಗಾರ ಮಾತ್ರ ಅಲ್ಲ, ಗಿಟಾರ್ ಕೂಡ ನುಡಿಸ್ತಾನೆ, ಕೀಬೋರ್ಡ್ನಲ್ಲೂ ಕೈಯಾಡಿಸ್ತಾನೆ, ಡ್ರಾಯಿಂಗ್ನಲ್ಲಿ ಎಲ್ಲರ ಮನ ಗೆದ್ದಿದ್ದಾನೆ. ಒಟ್ಟಿನಲ್ಲಿ 6 ಫೀಟ್ ಹೈಟು, 12 ಫೀಟು ಟ್ಯಾಲೆಂಟ್ನೊಂದಿಗೆ ಎಲ್ಲ ಕ್ಷೇತ್ರದಲ್ಲೂ ಮೆನುಗ್ತಾ ಇದ್ದಾನೆ ಈ ವಿನುಷ್. ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇನ್ನೂ ಮುಂದೆ ಜಾಸ್ತಿ ಇರುತ್ತೆ ಅಂತ ಗೊತ್ತಾಯಿತು ನನಗೆ. ಸೊ ಅಲ್ಲಿಂದ ನಾನು ತುಂಬ ಪ್ರಾಕ್ಟೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ತುಂಬ ಶೋಸನ್ನು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಹೇಗೆ ಪರ್ಫಾರ್ಮೆನ್ಸ್ ಕೊಡ್ಬೋದು ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನೆಕ್ಸ್ಟ್ ತುಂಬ ಚಾಲೆಂಜಿಂಗ್ ರೌಂಡ್ಸ್ ಇರುತ್ತೆ ಅಂತ ಗೊತ್ತಾಯಿತು. ಸೊ ಆಮೇಲೆ ನೆಕ್ಸ್ಟ್ ರೌಂಡಿಗೆ ಇಕ್ ಹಸೀನಾತಿ ಅಂತ ಹಿಂದಿ ಸಾಂಗ್, ಅದನ್ನು ಹಾಡಿದೆ. ಆ ದಿನ ಸ್ಪೆಷಲ್ ಏನಂದರೆ ಗುರು ಸರ್ ಬರ್ತಾರೆ ಅಂತ ಗೊತ್ತಾಯಿತು. ಸೊ ಇನ್ನೂ ಖುಷಿ ಆಯಿತು, ಅದರ ಜೊತೆಗೆ ಭಯ ಕೂಡ ಇತ್ತು, ಏನು ಹೇಳ್ಬೋದು ಸರ್ ಅಂತ. ಸೊ ಆ ದಿನ ಹಾಡಿದೆ, ಗುರು ಸರ್ ತುಂಬ ಇಷ್ಟಪಟ್ಟರು. ಆಮೇಲೆ ಆ ಸಾಂಗನ್ನು ಇನ್ನೂ ಹೇಗೆ ಅಟ್ಮಾಸ್ಫಿಯರ್ ಚೇಂಜ್ ಮಾಡೋ ಥರ ಹೇಗೆ ಹಾಡ್ಬೋದು ಅದನ್ನು ಸರ್ ಸ್ವತಃ ಹಾಡಿ ನನಗೆ ತೋರಿಸಿದ್ರು. ಅದರಿಂದ ನಾನು ತುಂಬ ಕಲಿತೆ. एक हसीना थी एक दीवाना था क्या उम्र क्या समा क्या ज़माना था. एक हसीना थी एक दीवाना था क्या उम्र क्या समा
क्या जमाना था. ಯಾಕಂದರೆ ಇದರಲ್ಲಿ ಒರಿಜಿನಲ್ ಫಿಲ್ಮಲ್ಲಿ ಹಿ ಈಸ್ ಗೆಟಿಂಗ್ ದ ಫ್ಲ್ಯಾಶ್ ಬ್ಯಾಕ್ ಆಫ್ ದ ಲಾಸ್ಟ್ ಜನಮಲ್ಲ. ಸಿಂಗಿಂಗ್ ಯು ಆರ್ ಎಕ್ಸಲೆಂಟ್. ಐ ಆಮ್ ಟೆಲಿಂಗ್ ಗೆಟ್ಟಿಂಗ್ ದಟ್ ಫೀಲ್ ಟೋಟಲಿ ಈ ಅಟ್ಮಾಸ್ಫಿಯರ್ನ ಚೇಂಜ್ ಮಾಡಬೇಕು ಯಾವುದೋ ಒಂದು ಹಾಡು. ದಟ್ಸ್ ಹೌ ಒಂದು ಸಾಂಗ್ ಯಾರು ಚೆನ್ನಾಗಿ ಹಾಡ್ತಾರೆ ಅಂತ ಹೇಳೋ ಸ್ಟೇಜಲ್ಲಿ ಯು ಹ್ಯಾವ್ ಟು ಚೇಂಜ್ ದ ಅಟ್ಮಾಸ್ಫಿಯರ್ ಆಫ್ ದ ಯು ಆರ್ ವೆರಿ ಗುಡ್ ಅನ್ ಸಿಂಗ್. ಐ ಡೋಂಟ್ ಐ ಪರ್ಸನಲಿ ಲೈಕ್ ಯುವರ್ ವಾಯ್ಸ್. ಇದು ಯಾವುದು ದಿಸ್ ಇಸ್ ದ ನೆಕ್ಸ್ಟ್ ಲೆವೆಲ್ ಬಿಟ್ಟು, ಬಟ್ ಫಾರ್ ಯುವರ್ ಸ್ಟ್ಯಾಂಡರ್ಡ್ಸ್ ಹ್ಯಾಟ್ಸ್ ಆಫ್, ವೆರಿ ಗುಡ್ ಸಿಂಗ್. ಸಣ್ಣದಿರೋದ್ರಿಂದ ಸಂಗೀತದಲ್ಲಿ ತುಂಬ ಆಸಕ್ತಿ ಇತ್ತೆ. ಮತ್ತು ಅವನಿಗೆ ನಾವು ಯಾವುದೋ ಒಂದು ಪದ್ಯ ಒಂದು ಯಾವುದು ಬಂದರೆ ಅದು ಹಾಡು ಅಂತೇಳಿ ಹಾಡಿಸ್ತಿತ್ತು. ಅದನ್ನು ಹಾಡ್ತಿದ್ದ. ಫಿಲ್ಮ್ ಸಾಂಗ್ಸು ಇಂಥದ್ದೆಲ್ಲ. ಮತ್ತು ಟೀಚರ್ ಸಂಗೀತ ಕ್ಲಾಸಿಗೆ ಸಣ್ಣದಲ್ಲಿ ಹೋಗಿ ಕರ್ಕೊಂಡು ಹೋಗಿ ಬರ್ತಾ ಇರುವಾಗ ಲೇಟ್ ಆಗ್ತಿತ್ತು, 7 ಗಂಟೆ 7:15. ನಾನಿದ್ದರೆ ನಾನು ಕರ್ಕೊಂಡು ತೆಕ್ಕಟ್ಟೆಯಿಂದ ಮನೆ ಬರುವಾಗ ಕತ್ಲಾಗ್ತಿತ್ತು. ಇದ್ದರೆ ನಾನು ಕರ್ಕೊಂಡು ಬರ್ತಿದ್ದೆ. ಇಲ್ಲದಾಗ ನಡ್ಕೊಂಡು ಮನೆ ಬಂದು ಮುಟ್ಟುವಾಗ 7-8 ಗಂಟೆ ಆಗ್ತಿತ್ತು. ಹಾಗೆ ಆನಂತರ ಮಾಡಿ ಕ್ಲಾಸ್ನಲ್ಲಿ ಹೋಮ್ವರ್ಕು ಅದೆಲ್ಲ ಮಾಡಿಕೊಂಡು ಎಲ್ಲವನ್ನು ಅವ ಸಣ್ಣದಿಂದಲೇ ನಿಭಾಯಿಸ್ಕೊಂಡು ಬರ್ತಾಯಿದ್ದ. ಈಗೂ ಹಾಗೆ, ಈ ಸಣ್ಣದಿಂದಲೂ ಅದೇ ಟೈಪು, ಈಗೂ ಅದೇ ಟೈಪು ಇದು ಮಾಡ್ಕೊಂಡು ಹೋಗ್ತಿದ್ದ. ಸ್ವಲ್ಪ ಹೇಳಿದ ಕೂಡಲೇ ನಾವು ಹೇಳಿದ ಕೂಡಲೇ ಅದು ಸಡನ್ನು ಮಾಡೋದಿಲ್ಲ. ಮತ್ತೆ ಯಾವಾಗಾದ್ರೂ ಒಂದಿನ ಹೀಗೆ ಹೇಳಿದ್ದಕ್ಕೆ ಮಾಡ್ಕೊಂಡು ಹೋಗ್ತಾನೆ ಬಿಟ್ಟರೆ. ಮತ್ತು ಅವನದಿಂದ ಸಣ್ಣದಿಂದಲೇ ಯಾವ ಉಪದ್ರ ಆಗಲಿ ಯಾವ ಚೇಷ್ಟೆ ಆಗಲಿ ಎಂಥದ್ದೂ ಇಲ್ಲ ಅವನದ್ದು. ಅವನಷ್ಟೇ ಅವನು ಕಲಿತಾ ಅವನದ್ದು ಸಂಗೀತ ಇದ್ದರೆ ಅದು ಬಚ್ಚಿಲಲ್ಲಿ ಅಲ್ಲಿ ಒಂದು ಹಾಡಿಕೊಂಡು ಅವನಷ್ಟೇ ಅವನು ಮಾಡ್ಕೊಂಡು ಹೋಗ್ತಾಯಿದ್ದ. ಅದು ನಾವು ಕೇಳಿ ಈ ಹಾಡು ಕೊಟ್ಟರೆ ಹೇಗಾಗ್ತದೆ ಅಂತೇಳಿ ಸುದೀಪ್ ಇದೊಂದು ಸಾಂಗ್ಸ್ ಬರ್ತಿದ್ದು, ಅದು ಫೇಮಸ್, ಯಾವುದು ಜಸ್ಟ್ ಮಾತಲ್ಲಿ ಅಂಥದ್ದೆಲ್ಲ ಒಂದೊಂದು ಹಾಡ್ತಾ ಮನೆಯಲ್ಲೇ ಪ್ರಾಕ್ಟೀಸು. ಖುಷಿ ಆಯಿತು, ಇವ ಫಿಲ್ಮ್ ಹಾಡ್ತಾನೆ. ಆಗ ಫಿಲ್ಮ್ ಹಾಡಿಗೆ ಅವನಿಗೆ ಮುಂದೆ ಒಂದೊಂದು ಹಾಡನ್ನು ಹಾಡಲಿಕ್ಕೆ ಇದು ಮಾಡ್ತಾಯಿತ್ತು. ಅದರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದ. ಅವನೇ ತಪ್ಪನ್ನು ನಾವು ರೆಕಾರ್ಡ್ ಮಾಡೋದು. ನಾನು ಎಲ್ಲಿ ಅವನು ಹಾಡು ಹಾಡಿದರೂ ನಾನು ಅದನ್ನು ರೆಕಾರ್ಡ್ ಮಾಡ್ತೇನೆ ಮೊಬೈಲಲ್ಲಿ. ಒಂದು ರೆಕಾರ್ಡ್ ಮಾಡಿ ನೋಡು, ಈ ಟೈಪು ಹಾಡಿದ್ದಿ, ಎಲ್ಲಿ ಅದು ತಪ್ಪಾಯಿತು ಅದನ್ನು ಸರಿ ಮಾಡ್ಕೊ ಅಂಥೇಳಿ ಅವ ಅದನ್ನು ತಿದ್ದಿ ಅದನ್ನು ನೆಕ್ಸ್ಟ್ ಇದನ್ನು ಹಾಡಿ ತೋರಿಸ್ತಿದ್ದ ನನಗೆ. ಅದರಿಂದ ಅವನನ್ನು ನಾನು ಎಲ್ಲಿ ಕರ್ಕೊಂಡು ಹೋಗಲಿಕ್ಕೆ ಈಗ ಸಣ್ಣ ಪ್ರಾಯದಲ್ಲಿ ಹೀಗಾಯ್ತು. ಈಗ ದೊಡ್ಡದಾದ ನಂತರ ಈಗ ಯಾವ ಪ್ರೋಗ್ರಾಮ್ ಆಗಲಿ ಯಾವುದಕ್ಕೂ ಆಗಲಿ ನಾನು ಬೇಕು ಅವನಿಗೆ. ಅಪ್ಪ ಅಮ್ಮ ಎಲ್ಲರೂ ತೊಂದರೆ ಇಲ್ಲ, ನಾನು ಕರ್ಕೊಂಡೋಗಿ ಅವನು ಕರ್ಕೊಂಡು ಬರ್ತಿದ್ದೆ. ಅವನು ಸ್ಟೇಜ್ನಲ್ಲಿ ಹಾಡೋ ಹೊತ್ತಿಗೂ ಸಹ ಹಾಗೆ ಒಳ್ಳೆ ಕಾಮೆಂಟ್ಸ್ ಎಲ್ಲ ಬರುವಾಗ ನಮಗೊಂದು ಖುಷಿ ಆಗೋದು, ಇಂಥ ಇದು ಇದ್ದಾನೆ ಅಂತೇಳಿ. ಸುಮಾರು 10 ವರ್ಷಗಳಿಂದ ಕರ್ನಾಟಿಕ್ ಕ್ಲಾಸಿಕಲ್ ಹಾಗೂ ಫಿಲ್ಮ್ಸ್ ಆ್ಯಂಡ್ ಲೈಟ್ ಮ್ಯೂಸಿಕ್ ಕೂಡ ಅಭ್ಯಾಸ ಮಾಡ್ತಿದ್ದಾರೆ. ಅದಾದಮೇಲೆ ತುಂಬ ಚಾಲೆಂಜಿಂಗ್ ರೌಂಡ್ಸ್ ಎಲ್ಲ ಬಂತು. ಹಂಸಲೇಖ ರೌಂಡು, ವಿ ಮನೋಹರ್ ಸರ್ ರೌಂಡು, ಆಮೇಲೆ ಗುರುಕಿರಣ್ ಸರ್ ರೌಂಡು. ಈ ಎಲ್ಲ ರೌಂಡ್ಸಲ್ಲೂ ನಾನು ನನ್ನ ಫೇವ್ರೆಟ್ ಸಾಂಗ್ಸ್, ಅವರ ಜಾನರಲ್ಲಿ ಏನಿದ್ದ ಫೇವ್ರೆಟ್ ಸಾಂಗ್ಸ್ ಏನಿದೆ ಅದನ್ನೆಲ್ಲ ನಾನು ಹಾಡ್ತಾ ಬಂದೆ. ಇಲ್ಲಿ ಮೇಯ್ನಾಗಿ ನಾನು ಜಡ್ಜಸ್ ಕೊಟ್ಟ ಕಮೆಂಟ್ಸ್ ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಯಾವುದೇ ಇದ್ದರೂ ನನ್ನನ್ನು ನಾನು ಇಂಪ್ರೂವ್ ಮಾಡ್ಕೊಳ್ತಾ ಬಂದೆ. ಎಲ್ಲ ಜಡ್ಜಸ್ ಹೇಳಿದರು, ನಿಮ್ಮ ಗ್ರಾಫ್ ಅನ್ನೋದು ಮೇಲ್ಗಡೆನೇ ಹೋಗ್ತಾ ಇದೆ, ಎಲ್ಲೂ ಕೆಳಗೆ ಬರ್ಲಿಕ್ಕೆ ಬಿಡಬೇಡಿ ಅಂತ ಹೇಳಿದರು. ಸೊ ಅದರ ಮೇಲೆ ನಾನು ವರ್ಕೌಟ್ ಮಾಡ್ತಾ ಇದ್ದೇನೆ. ಸಂಗೀತ ಕ್ಷೇತ್ರವನ್ನ ಪ್ರೀತಿಸುವಷ್ಟೇ ಮಟ್ಟಿಗೆ ಮೂಕ ಪ್ರಾಣಿಗಳಲ್ಲೂ ಒಲವನ್ನ ತೋರಿಸ್ತಾರೆ ಈ ವಿನೋಶ್.
ಬಾಲ್ಯದಿಂದ ಎಲ್ಲಿಯ ತನಕ ನಾಯಿ ಬೆಕ್ಕುಗಳೆಂದರೆ ಪಂಚಪ್ರಾಣ. ಅಂದಹಾಗೆ ವಿದ್ಯಾಭ್ಯಾಸದಲ್ಲೂ ಕೂಡ ಇವರದ್ದು ಎತ್ತಿದ ಕೈ. ಒಂದು ಕಡೆ ವಿದ್ಯಾಭ್ಯಾಸ, ಇನ್ನೊಂದು ಕಡೆ ಸಂಗೀತಾಭ್ಯಾಸ. ಇವೆರಡರ ನಡುವೆ ದಿನಕ್ಕೆ ಬರೋಬ್ಬರಿ 150 ಕಿಲೋಮೀಟರ್ ತನಕ ಪಯಣ. ಪ್ರಸ್ತುತ ಕಾರ್ಕಳದಲ್ಲಿ ಇಂಜಿನಿಯರಿಂಗ್ ಕಲಿಯುತ್ತಿರುವ ವಿನೂಶ್ ಸಂಗೀತ ಅಭ್ಯಾಸವನ್ನ ಮನೆಯಲ್ಲೇ ಮಾಡಲೆಂದೇ ದಿನವೊಂದಕ್ಕೆ ಬರೋಬ್ಬರಿ 150 ಕಿಲೋಮೀಟರ್ನಷ್ಟು ಪ್ರಯಾಣ ಮಾಡ್ತಾರೆ. ಸಾಧು ಸ್ವಭಾವದ, ಮೃದು ವ್ಯಕ್ತಿತ್ವದ, ಸೃಜನಶೀಲ ಗುಣವಿರುವ ಈತನೆಂದರೆ ಊರವರೆಲ್ಲರಿಗೂ ಪಂಚಪ್ರಾಣ. ಸಂಗೀತ ಕ್ಷೇತ್ರದ ಈತನ ಸಾಧನೆ ತಮ್ಮ ಸಾಧನೆಯೆಂದು ಭಾವಿಸಿ ಹೆಗಲಿಗೆ ಹೆಗಲು ಕೊಟ್ಟು ಪ್ರೋತ್ಸಾಹ ನೀಡುವವರು ಇವರ ಊರಿನವರು. ವೈಷ್ಣವಿ, ನಾನು ವಿನುಷಿತ್ ತಂಗಿ. ನಾನು ಮತ್ತು ನನ್ನ ಅಣ್ಣ ಚಿಕ್ಕದಿಂದಲೂ ತುಂಬ ಪ್ರೀತಿಯಿಂದ ಖುಷಿಯಿಂದ ಆಟಾಡ್ತಾ ಇರ್ತಿದ್ವಿ. ಅಣ್ಣ ನನಗೆ ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಿದ್ದ. ನಾನು ಅಣ್ಣ ಮತ್ತು ಅಮ್ಮ ಸಂಗೀತ ಕ್ಲಾಸಿಗೆ ಹೋಗ್ತಿದ್ವಿ. ಮತ್ತು ಕ್ಲಾಸ್ ಮುಗಿಸಿ ಬರುವಾಗ ನನಗೂ ಮತ್ತು ನನ್ನ ಅಣ್ಣಂಗೂ ಏನಾರೋ ತಿಂಡಿ ತಿನ್ನಿಸ್ಕೊಂಡು ಕರ್ಕೊಂಡು ಬರ್ತಿದ್ವಿ. ನಡ್ಕೊಂಡೇ ಬರ್ತಿದ್ವಿ ನಾವು 2.5 ಕಿಲೋಮೀಟರ್ ಒಳಗೆ. ಆಮೇಲೆ ಮನೆಗೆ ಬಂದು ನಂಗೆ ಹೋಮ್ವರ್ಕಲ್ಲೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದ. ಆಮೇಲೆ ನಾನು ಸಹ ಅಣ್ಣಂಗೆ ಏನಾದರೂ ಹೆಲ್ಪ್ ಮಾಡ್ತಿದ್ದೆ. ಅವನಿಗೆ ತಿಂಡಿ ಕೊಡೋದು ಅಥವಾ ಅಮ್ಮ ಇಲ್ದಿರುವಾಗ ಹೆಲ್ಪ್ ಮಾಡ್ತಿದ್ದೆ ಅವನಿಗೆ ಕೂಡ. ಆಮೇಲೆ ನನಗೆ ಅಣ್ಣ ತುಂಬ ಸಪೋರ್ಟ್ ಮಾಡ್ತಿದ್ದ, ಹಾಡು ಅಂತ. ಹಾಗೆ ನಾನು ಬೇರೆ ಕಡೆ ಹೋದಾಗಲೂ ಕೂಡ ನೀನು ಹಾಡೋದಿಲ್ವಾ, ನಿನ್ನ ಅಣ್ಣ ಅಷ್ಟು ಚಂದ ಹಾಡ್ತಾನೆ ಅಂತೆಲ್ಲ ಹೇಳ್ತಿದ್ರು. ಆಗ ನನಗೂ ಸ್ವಲ್ಪ ಅವನ ಮೇಲೆ ಜಲಸ್ ಮತ್ತು ಕೋಪ ಬರ್ತಿತ್ತು, ಯಾಕಾದರೂ ಇವ್ನು ನಂಗೆ ಅಣ್ಣ ಆಗಿ ಸಿಕ್ಕಿದ್ನೋ ಅಂತ. ಆಮೇಲೆ ನಾನು ಟ್ರೈ ಮಾಡ್ತಿದ್ದೆ, ಅಣ್ಣ ಇದ್ದಾಗ ಸ್ವಲ್ಪ ಧೈರ್ಯ ಹಾಡಲಿಕ್ಕೆ. ಹಾಗೆ ಅಣ್ಣನ ಜೊತೆ ಹಾಡ್ತಾ, ಆಮೇಲೆ ಅಣ್ಣನ ಜೊತೆ ನನ್ನ ಹಾಡಂದು ಕರೆಕ್ಷನ್ ಮಾಡ್ಕೊಳ್ತಾ ಅವನ ಪ್ರೋಗ್ರಾಮಿಗೆಲ್ಲ ಹೋಗ್ತಿದ್ದೆ. ತುಂಬ ಖುಷಿ ಆಗ್ತಿತ್ತು ನಂಗೆ, ನನ್ನ ಅಣ್ಣ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿ. ಆಮೇಲೆ ನಮ್ಮದು ಡ್ಯಾನ್ಸ್ ಕ್ಲಾಸಲ್ಲಿ ಅವ್ನು ಹಾಡ್ದು ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಪ್ರೋಗ್ರಾಮ್ ಆಗೋದೇ ಇಲ್ಲ. ನಮ್ಮ ಭಾಗೀರಥಿ ಮೇಡಮಿಗಂತೂ ಅವನಿಲ್ಲದೆ ಆಗೋದೇ ಇಲ್ಲ. ಅವನಿದ್ದರೆ ಮಾತ್ರ ನಮ್ಮ ಮೇಡಮಿಗೆ ಧೈರ್ಯ. ಆಮೇಲೆ ಅವನಿದ್ದಾಗ ಒಂಥರ ಏನೋ ಕಾನ್ಫಿಡೆನ್ಸ್, ತುಂಬ ಗ್ಲೂಕೋಸ್ ಕೊಟ್ಟಷ್ಟು ಶಕ್ತಿ ಬರ್ತಿತ್ತು ನಂಗೆ ಡ್ಯಾನ್ಸ್ ಮಾಡಲಿಕ್ಕೆ. ತುಂಬ ಖುಷಿ ಆಗ್ತಿತ್ತು. ಆಮೇಲೆ ತುಂಬ ಚೇಷ್ಟೆ ಮಾಡ್ತಾನೆ ಅವನು ನನಗೆ ಡ್ಯಾನ್ಸ್ ಮಾಡುವಾಗ. ಆಮೇಲೆ ಅದೇನದು ಆ ಹಸ್ತ ಏನಾರೋ ತೋರಿಸ್ದವಾಗ ಅದೇನದು ಅಂತ ಎಲ್ಲ ಜೋಕ್ ಮಾಡ್ತಿದ್ದೆ ತುಂಬ. ಹಾಗೆ ಸಂಗೀತ ಕ್ಲಾಸಿಗೆ ಕೂಡ ನಾನು ಅಣ್ಣ ಒಟ್ಟಿಗೆ ಹೋಗ್ತಿದ್ವಿ, ಗಮ್ಮತ್ತಾಗ್ತಿತ್ತು ತುಂಬ. ಮನೆಯಲ್ಲಿರುವಾಗ ಸಂಗೀತಕ್ಕೆ ನೀಡುವಷ್ಟೇ ಪ್ರಾಶಸ್ತ್ಯ ತನ್ನ ಪ್ರೀತಿಯ ತಂಗಿಗೂ ನೀಡುತ್ತಾರೆ. ಇವರು ಈಗಾಗಲೇ ಭರತನಾಟ್ಯದಲ್ಲಿ ಅರಳುತ್ತಿರುವ ಪ್ರತಿಭೆ. ಈಕೆಯ ನೃತ್ಯದ ಪ್ರದರ್ಶನವಿದ್ದರೆ, ಗುರುಗಳೊಂದಿಗೆ ವೇದಿಕೆಯಲ್ಲಿ ಅಣ್ಣನ ಹಾಡು ಇದ್ದರೆ ಇವಳ ನೃತ್ಯದ ವೈಭವವೇ ಬೇರೆ. ಇನ್ನು ಇವರ ಮಾತಾಪಿತರ ವಿಷಯಕ್ಕೆ ಬಂದಾಗ ಹಲವೆಡೆ ನಾವು ಕೇಳುವುದಿದೆ, ಇಂತಹ ತಂದೆ ತಾಯಿಯನ್ನ ಪಡೆದಂತಹ ನಾವು ಧನ್ಯ ಎನ್ನುವ ಮಾತುಗಳು. ಆದರೆ ಇಲ್ಲಿ ಇವರೇ ಹೇಳುತ್ತಾರೆ, ಇಂತಹ ಮಕ್ಕಳನ್ನ ಪಡೆದ ನಾವೇ ಪುಣ್ಯವಂತರು ಎಂದು. ಕಾಂಪಿಟಿಷನ್ನಿಗೂ ನಾನು ಹೋಗದೇ ಇರುವ ಒಂದು ಅವನ ಯಾವ ಕಾರ್ಯಕ್ರಮವೂ ಇಲ್ಲ. ಕಾರ್ಯಕ್ರಮ ಅಲ್ಲದೆ ಕಾಂಪಿಟಿಷನಿಗೂ ಕೂಡ ನಾನು ನಮ್ಮ ಮನೆಯವರು ಹೋಗಿಯೇ ಹೋಗ್ತಿದ್ವಿ. ಶಾಲೆಯಲ್ಲೂ ಕೂಡ ತುಂಬ ಸಪೋರ್ಟಿವ್. ವೆಂಕಟರಮಣ ಶಾಲೆ ಆಗಲಿ, ಅವನ ಬಾಲ್ಯದ ಶಾಲೆ ಅದು, ಅಲ್ಲಿ ತುಂಬ ಸಪೋರ್ಟಿವ್. ವಿನುಷ್ ಭಾರದ್ವಾಜ್ ಪೇರೆಂಟ್ಸ್ ಅಂದರೆ ಅಷ್ಟು ಗೌರವ ಇತ್ತು. ಯಾಕೆಂದರೆ ವಿನುಷಿನಿಂದಾಗಿ ಅವನು ಹಾಡ್ತಾನೆ, ಓದೋದ್ರಲ್ಲಿಯೂ ಮುಂದೆ ಇದ್ದಾನೆ ಅನ್ನುವಂಥ ಒಂದು ಹೆಮ್ಮೆ ಆ ಶಾಲೆಗೂ ಇತ್ತು, ಅಲ್ಲಿ ಹೋದ ನಮಗೂ ಪೇರೆಂಟ್ಸಿಗೂ ಇತ್ತು. ಅಲ್ಲಿ ಹೋದಾಗ ನನಗೊಂದು ಆದ ಅನುಭವ ಏನು ಅಂದರೆ,
ಎಲ್ಲ ನೋಡ್ತಾರೆ, ನಮ್ಮನ್ನು ನೋಡಿದ ಕೂಡ ವಿನುಷ್ ಬಂದಿದ್ದಾನೆ ಅನ್ನುವಂಥ ಒಂದು ಮುಖಚರ್ಯೆ ಎಲ್ಲರಲ್ಲೂ ಇರ್ತದೆ. ವಿನುಷನ್ ನೋಡಿದ ಕೂಡ ಇವತ್ತಿವ ಬಂದಿದ್ದಾನೆ, ನಮಗೆ ಇದು ಪ್ರೈಸ್ ಇಲ್ಲ, ನಾವು ಸುಮ್ಮನೆಯ ಅಂತ ಅದು ಒಂದೊಂದು ಕಡೆ ನನಗೆ ತುಂಬ ಖುಷಿ ಕೊಡ್ತಿತ್ತು, ಒಂದು ನೆಗಾಡುವಂಥ ಪ್ರಸಂಗವೂ ಆಗಿತ್ತು ನನಗೆ ತುಂಬ ಕಡೆ ಇದು. ಆಮೇಲೆ ಅದು ಆದದ್ದು ಹಾಗೆ, ಇವ ಹೋದ ಅಂತಾದರೆ ಅಲ್ಲಿ ಫಸ್ಟ್ ಪ್ರೈಸ್ ವಿನುಷ್. ನಾದಮಯ ಏ ಲೋಕವೆಲ್ಲ, ನಾದಮಯ ಏ ಲೋಕವೆಲ್ಲ, ಕೊಳಲಿಂದ ಗೋವಿಂದ ಆನಂದ ತಂದಿರಲು, ನದಿಯ ನೀರು ಮುಗಿಲ ಸಾದು ಮುರಳಿಯು ಸ್ವರದಿ ಬೆರೆತು ಚಲನೆ ಮರೆತು ನಿಂತಿರಲು, ನಾದಮಯ ಏ ಲೋಕವೆಲ್ಲ, ನಾದಮಯ. ಸ್ವಲ್ಪ ಅವನ ಸಿಂಗಿಂಗ್ ಸ್ಟೈಲ್, ಅವನ ಮಾತುಕತೆ ಯಾರ ಇದರಲ್ಲಿಯೂ ಇಲ್ಲ, ಅವನಷ್ಟೇ ಅವನು ಬೆಳೀತಾ ಬಂದವ. ಮತ್ತು ಅವನದೊಂದು ಜನರು ಇಲ್ಲ ಹೇಳ್ತಾರೆ, ನಮ್ಮಲ್ಲಿ ಏನಾದರೂ ಒಂದು ವಸ್ತು ತೆಗಿಬೇಕಾದ್ರೆ, ಏನಾದರೂ ಒಂದು ಇದು ಮಾಡಬೇಕಾದ್ರೆ ಊರಿನಲ್ಲಿ ಹಾಗೆ ಅವನು ಸಿಂಗಿಂಗಲ್ಲಿ ಗುರುತಿಸಿದ್ದಾರೆ. ಲಾಸ್ಟಿಗೆ ಯಾರಿಲ್ಲರೂ ವಿನುಷ್ ಇದ್ದಾನೆ, ಎಂಥ ವಸ್ತು ತೆಗಿಲಿಕ್ಕಿದ್ರು ಸಹ ವಿನುಷ್ ಇದ್ದಾನೆ, ಹೈಟ್ ಇದ್ದಾನೆ ಅಂತೇಳಿ ಯಾವುದೋ ಇದು ಮಾಡ್ತಾರೆ. ನಮ್ಮ ಮನೆಯಲ್ಲೂ ಅಷ್ಟೇ, ನಮ್ಮಲ್ಲಿ ಎಂಥ ಕೆಲಸ ಆಗಬೇಕಾದ್ರೂ ಸಹ ಎಂಥವ್ರು ತೆಗಿಬೇಕಾದ್ರೂ ವಿನುಷ್ ಇದ್ದಾನೆ ಅಂತೇಳಿ ಇದು ಮಾಡ್ತಾರೆ. ಅವ ಬಂದ ನಂತರ ನಾವು ತೆಗೆಸುವ, ಯಾವುದಕ್ಕೂ ಹೈಟಿಗೆ ಅವನೇ ವಿನುಷ್ ಇದ್ದರೆ ಅದನ್ನು ತೆಗಿಲಿಕ್ಕೆ ಆಗ್ತದೆ. ನಾವಿಲ್ಲ ಸ್ಟೂಲ್ ಹತ್ತಿ ತೆಗಿಬೇಕು, ಅವನು ನಿತ್ತಲ್ಲೇ ತೆಗಿತಾನೆ. ಆದ ಕಾರಣ ಒಂದು ಹೈಟ್ನಲ್ಲಿ ಅದೊಂದು, ಸಿಂಗಿಂಗ್ನಲ್ಲಿ ಮತ್ತೊಂದು, ಕಲಿಯೋದ್ರಲ್ಲೂ ಹಾಗೆ, ಕಲಿಯೋದ್ರಲ್ಲೂ ಒಳ್ಳೆ ರೀತಿಯಲ್ಲಿದ್ದಾನೆ. ಎಲ್ಲದರಲ್ಲೂ ಒಂದು ವ್ಯಕ್ತಿಯಾಗಿ ಹಾಗೆ ಮುಂದೆ ಬರಲಿ ಅಂತೇಳಿ ನಾವು ಇದು ಮಾಡ್ತೇವೆ. ರೌಂಡಲ್ಲಿ ನಾದಮಯ ಹಾಡಿದಾಗ ನಮ್ಮ ರಾಜ್ ಸರ್ ಇದ್ದವರು ಇಡೀ ವಾತಾವರಣವಲ್ಲೇ ನಾದಮಯ ಮಾಡಿಬಿಟ್ರೆ ಅಂತ ನಾನು ಟಿ ವಿಯಲ್ಲಿ ನೋಡಿದೆ. ಆಗಂತೂ ತುಂಬಾ ಖುಷಿಯಾಗಿತ್ತು. ನನ್ನ ಮಗ ಇಷ್ಟು ಚಂದದ ಕಮೆಂಟ್ಸ್ ತರ್ತಾನೆ ಅನ್ನುವಂಥ ನನಗೆ ಆನಂದ ಬಾಷ್ಪವೇ ಬಂದಿತ್ತು, ಅಷ್ಟು ಖುಷಿಯಾಗಿತ್ತು. ಸಾಕು ನನ್ನ ಜೀವನನ್ನು ಇನ್ನು ಮುಂದೆ ಹೋಗಬೇಕನ್ನೋ ಆಸೆ ಕೂಡ ನನಗೆ ಇರಲಿಲ್ಲ, ಇದು ಸಾಕು ನನಗೆ ಅನ್ನುವಷ್ಟು ನನಗೆ ಖುಷಿಯಾಗಿತ್ತು ಆ ಒಂದು ಕಮೆಂಟ್ ಕೇಳಿ. ಅಲ್ಲಿಂದ ಗುರುಕಿರಣ್ ಸರ್ ಹಾಗೆ, ಇಕ ಹಸೀನಾತಿಯಲ್ಲೂ ಕೂಡ ಹಾಗೆ ನಿಮ್ಮದೇ ಆದ ಶೈಲಿಯಲ್ಲಿ ನೀವು ಹಾಡಿದ್ದೀರಾ, ತುಂಬ ನಿಮ್ಮಲ್ಲಿ ಕ್ರಿಯೇಟಿವಿಟಿ ಉಂಟು. ಅಷ್ಟೆಲ್ಲ ಅವನಲ್ಲಿರುವ ಆ ಹುದುಗಿರುವ ಅವನ ಒಂದು ಟ್ಯಾಲೆಂಟನ್ನು ಈ ನಮ್ಮ ಸೂಪರ್ ಸಿಂಗರ್ ಹೊರಗೆ ತಂದಿದೆ. ಅದು ನನಗೆ ತುಂಬ ಖುಷಿ ಕೊಡುವಂಥ ವಿಚಾರ. ಅದನ್ನು ಎಗೈನ್ ನಾನು ಯೂಟ್ಯೂಬಲ್ಲಿ ನೋಡ್ತಾನೇ ಇರ್ತೇನೆ. ಆ ವಿಚಾರವನ್ನು ತುಂಬ ಖುಷಿ ಕೊಡ್ತದೆ ನನಗದು. ತುಂಬ ಒಳ್ಳೆ ಹಾಡು ಕೊಟ್ರಿ. ನಾದಮಯ ಹಾಡಿನೊಂದಿಗೆ ಇಲ್ಲಿಯ ವಾತಾವರಣನೇ ಸಂಗೀತಮಯ ಮಾಡಿಬಿಟ್ರಿ. ಥ್ಯಾಂಕ್ ಯು, ತುಂಬ ಖುಷಿ ಆಯಿತು. ಆಮೇಲೆ ನಿಮ್ಮ ಕಂಠಸಿರಿಯಲ್ಲಿ ರಾಜ್ಕುಮಾರ್ ಅವರು ಹಾಡಿದ ಅತ್ಯುತ್ತಮ ಸಾಂಗ್ಗಳಲ್ಲಿ ಒಂದು ಇದು. ನಿಮ್ಮ ಕಂಠಸಿರಿ ತುಂಬ ಇಷ್ಟ ಆಯಿತು ಕೇಳಲಿಕ್ಕೆ, ತುಂಬ ಖುಷಿ ಕೊಡ್ತು. ಥ್ಯಾಂಕ್ ಯು ಸರ್. ಆಲಾಪ್ ತುಂಬ ಚೆನ್ನಾಗಿ ತೊಗೊಂಡಿದ್ರಿ, ಅದ್ಭುತವಾಗಿ ಹಾಡಿದ್ರಿ ಆಲಾಪ್. ಏನೋ ಒಂದು ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಡ್ತು. ಯು ಆರ್ ಆಲ್ರೆಡಿ ಅ ಸ್ಟಾರ್. ಅವ್ರು ಹೇಳಿದ್ರು ಮಿನುಗುವುದೆಲ್ಲವೂ ನಕ್ಷತ್ರವಲ್ಲ ಅಂತ ಹೇಳಿದ್ರು ಅಲ್ವಾ? ಬಟ್ ಯು ಆರ್ ಆಲ್ರೆಡಿ ನೀವು ಮಿನುಗ್ತಾ ಇದ್ದೀರಿ. ಯು ಆರ್ ಆಲ್ರೆಡಿ ಅ ಸ್ಟಾರ್ ಆ್ಯಕ್ಚುಲಿ ಫಾರ್ ಅಸ್. ಇನ್ಸ್ಪಿರೇಷನ್. ನಾನು ನಿಮ್ಮ ಆಲ್ರೆಡಿ ಫ್ಯಾನ್ ಆಗಿಬಿಟ್ಟಿದ್ದೀನಿ. ನಿಮ್ಮಿಂದ ಇನ್ನು ಮುಂದೆ ಇನ್ನೂ ಕೂಡ ಒಳ್ಳೊಳ್ಳೆ ಹಾಡುಗಳನ್ನು ಕೇಳುವಂಥ ಅವಕಾಶ ಸಿಗಲಿ ಅಂತ ನಾನು ಆಶಿಸ್ತೇನೆ. ಈ ಹಾಡು ನಿಜ ಹೇಳ್ಬೇಕಂದ್ರೆ ಹಾಡೋಕ್ಕೆ ಧೈರ್ಯ ಬೇಕು. ಇಟ್ಸ್ ಎ ವೆರಿ ಟಫ್ ಸಾಂಗ್. ಸ್ಟೇಜಲ್ಲಿ ತುಂಬ ಕಷ್ಟಕರವಾದ ಹಾಡು ಹಾಡೋಕ್ಕೆ. ಚೆನ್ನಾಗಿ ನಿಭಾಯಿಸಿದ್ದಾರೆ. ನನ್ನ ಲೆಕ್ಕದಲ್ಲಿ ಫಸ್ಟ್ ಹಾಫ್ ಸ್ವರಗಳು ಸ್ವಲ್ಪ ಅಲ್ಲಿ ಇಲ್ಲಿತ್ತು, ಬಟ್ ಒಂದು ಸಾಂಗ್ ಸ್ಟಾರ್ಟೆಡ್, ಸೆಕೆಂಡ್ ಹಾಫ್ ವಾಸ್ ಬ್ರಿಲಿಯಂಟ್. ತುಂಬ ಚೆನ್ನಾಗಿತ್ತು. ಕಂಗ್ರ್ಯಾಚುಲೇಟೀಸ್. ಈ ಸಾಂಗನ್ನು ತಗೊಂಡಿದ್ದಕ್ಕೆ ಅಭಿನಂದನೆಗಳು. ಥ್ಯಾಂಕ್ ಯು ಸೊ ಮಚ್. ಹಾಗೆ ಈ ಹಾಡಿಗೆ ತಕ್ಕ ಡ್ರೆಸ್ ಹಾಕ್ಕೊಂಡಿದ್ದೀರಾ? ಹೌದು. ಅದಕ್ಕೇನು ಪ್ಲ್ಯಾನ್ ಮಾಡಿದ್ದೀರಾ?
ಇಲ್ಲ ಸರ್, ಹಾಗೇನಿಲ್ಲ, ರ್ಯಾಂಡಮ್ ಆಗಿ. ಚೆನ್ನಾಗಿತ್ತು, ಕಾಸ್ಟ್ಯೂಮ್ ಚೆನ್ನಾಗಿದೆ. ಐ ಥಿಂಕ್ ಐ ಲವ್ಡ್ ಯುವರ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ಮಲ್ಲ ವೇದಿಕೆ ಎನ್ನ ಮಗಕ್ಕೆ ತಿಕ್ಕಿನ ಒಂದೆಡ್ದು ಮಸ್ತ್ ಜನ ಎಂಕ್ಲೆಗೆ ಅಂಗಡಿ ಇಡಾವಾಡು ಪೂರ ಕಡೆ ಇಡ್ಲ ಏನಾದ್ರು ಗುರುತು ಮಲ್ತಿರಲ್ಲ ಪಂಡ ಯಾನ ಅಡೆಗೆ ಹೋದಿತ್ತತೆ ನೀವು ಯಾಕೆ ಹೋದದ್ದು, ನೀವೇನಲ್ಲಿ ಅಲ್ಲಿ ಎಂತಗೋಸ್ಕರ ಹೋದದ್ದು ಅಪ್ಪಾಗ ನಂಗೆ ಪಂಡ್ರೆ ಅಂಡು ಎನ್ನ ಮಗೆ ಅಡೆ ಪೋತೆ ಸೂಪರ್ ಸಿಂಗರ್ಗೆ ಆಯ್ ಸಾಧಾರಣ ಮಟ್ಟಿಗೆ ಬೈದೆ ಸೆಮಿಫೈನಲ್ ಮುಟ್ಟ ನಾನು ಹೆಂಚಿನೋ ಗೊತ್ತಿಜ್ಜಿ ಒಟ್ಟಾರೆ ಎಂಗೆ ಭಾರಿ ಖುಷಿ ಅಂಡಲ್ಲ ಹೋದು ಅವತ್ತಂದು ಇತ್ತೆ ಲಾಸ್ಟ್ ಇತ್ತೆ ಫೈನಲಿಗೆ ಸೆಲೆಕ್ಟ್ ಆತೆ ನಮಗೆ ನಾನು ಹೆಂಚಿನ ತೂವೋಡು ಒಟ್ಟಾರೆ ಆಯ್ ಅಭ್ಯಾಸ ಮಲ್ತೊಂದುಲ್ಲೆ ಯಾನ್ ತುಪ್ಪನಾತು ಯಾನ್ ಬರ್ನಾಗ 9:30 ಆಪುಂಡಿಲ್ಲ ಬರ್ನಾಗ ಒಟ್ಟಾರೆ ಅಪ್ಪೆ ಆಯ್ನೊಟ್ಟಿಗೆ ಒಂದು ಮಲ್ತೊಂದುಲ್ಲೆ ಒಂದು ಈತೆಗ್ಲ ಕಾರಣ ಎನ್ನ ಬುಡಿದಿ ಕೊಂಡ ಆಯ್ನ ಅಪ್ಪೆನ ಸಂಗೀತದ ಬಗ್ಗೆ ಅಲೆಗೆ ಇತ್ತಗೋಸ್ಕರ ಅಲ್ಲಿ ಒಂಜಿ ಆಸೆ ಆಯ್ ಒಂಜಿ ಇದಕ್ಕೆ ಇಂದಾವಡು ಅಲೆಗೆಲ್ಲ ಆಸೆ ಇತ್ತಂಡು ಅಲೆಗೆ ಅದು ಮಲ್ಪರ ಆತಿಜಿ ಇತ್ತೆ ಆಯ್ನ ಮೂಲಕ ಅಲ್ಲಿ ಒಂದು ಮಲ್ತೊಂದುಲ್ಲೆ ಭಾರಿ ಸಂತೋಷ ಅಲೆಗೆ ಓ ಎಂಚಿನ ಬೇನೆ ಎತ್ತನಲ್ಲ ಹೋದು ಕುಲ್ಲುದು ಎತ್ತೊಂದು ಬರೋದಿತ್ತಲ್ಲ. ಸೂಪರ್ ಸಿಂಗರ್ ವೇದಿಕೆಯಲ್ಲಿ ಪ್ರತಿ ಸುತ್ತಿನಲ್ಲಿ ವೇಣುಷ್ ಅವರು ಹಾಡಿದ ಹಾಡುಗಳು, ತೀರ್ಪುಗಾರರು ನೀಡಿದ ತೀರ್ಪುಗಳು, ಊರವರು ಆತ್ಮೀಯರು ವೇಣುಷ್ ಬಗೆಗೆ ಆಡಿದ ಮಾತುಗಳು ಇವೆಲ್ಲವನ್ನ ಮೆಲುಕು ಹಾಕಿಕೊಂಡು ತನ್ನೊಳಗೆ ಖುಷಿ ಪಡುತ್ತಾ ಇದ್ದಾರೆ ಈ ಮಹಾತಾಯಿ. ಹಂಸಲೇಖ ರೌಂಡ್ ಬಂತು, ಅದರಲ್ಲಿ ಅವನು ಹಾಡಿದ ಹಾಡು ಕರುನಾಡ ತಾಯಿ ತುಂಬ ಅಂದರೆ ತುಂಬ ಹೆಸರು ಕೊಟ್ಟ ಹಾಡು ಅವನಿಗೆ. ಆ ಹಾಡು ಅಷ್ಟೇ ಚೆನ್ನಾಗಿತ್ತು. ಆ ಹಾಡಿದಷ್ಟು ಎಲ್ಲ ಜಡ್ಜ್ಗಳ ಕಮೆಂಟ್ಸು ಕೂಡ ತುಂಬಾ ಅವನಿಗೆ ಸಪೋರ್ಟಿವ್ ಆಗಿತ್ತು. ಅಷ್ಟು ಒಳ್ಳೆ ಕಮೆಂಟ್ಸ್. ಆ ಹಾಡಿನಿಂದಾಗಿ ಅವನು ಎಷ್ಟು ಪ್ರಚಲಿತ ಆದ ಅಂದರೆ ಅವನು ಎಲ್ರಿಗೂ ಕರುನಾಡ ತಾಯಿ ಅಂತ ಅನ್ನುವಷ್ಟು ಅವನು ಪ್ರಚಲಿತ ಆಗಿಬಿಟ್ಟ ಆ ಹಾಡಿನಿಂದಾಗಿ. ನೋಡಿದವರು ಎಲ್ಲರೂ ಹೇಳ್ತಾರೆ, ನನ್ನ ರಿಲೇಷನ್ಸು, ನನ್ನ ಫ್ರೆಂಡ್ಸ್ ಸರ್ಕಲ್ಲು, ನಮ್ಮ ಊರಿನವರು ಎಲ್ಲರೂ ನೋಡಿದವರು ಹೇಳ್ತಾ ಇದ್ದಾರೆ, ಈ ಹಾಡಿನಿಂದ ಅಷ್ಟು ಚೆಂದ ಹಾಡಿದಾನಂದರೆ ನಿಜವಾಗಲೂ ಇವನ ಟ್ಯಾಲೆಂಟೆಡ್ ಬಾಯ್ ಅಂತ ಹೇಳಿ ಅವರೆಲ್ಲರೂ ಅಪ್ರಿಷಿಯೇಟ್ ಮಾಡಿದರು. ಇದು ಸಹ ನನಗೆ ತುಂಬ ಖುಷಿ ಕೊಟ್ಟಿದೆ. ಎದುರು ಕೂರಿಸಿ ಅವನ ಹಾಡು ಕೇಳುವಂಥ ಒಂದು ಅವಕಾಶ ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ. ಅಲ್ಲಿ ಕೂತಾಗ ಹೇಗೆ ಹಾಡ್ತಾನೋ ಏನೋ ಅನ್ನೋ ಒಂದು ಒಳಗಡೆ ಹಿಂಜರಿಕೆ ಇತ್ತು. ಆದರೆ ಅವ ಸ್ಟೇಜಿಗೆ ಹೋದ ನಂತರ ಅವನೊಂದು ಪರ್ಫಾರ್ಮೆನ್ಸ್ ರಾಕಿಂಗ್ ಅಂತಲೂ ಗೊತ್ತು ನನಗೆ. ಆದರೂ ತಾಯಿಯಾಗಿ ಒಂದು ಅಳುಕು ನನ್ನ ಕಡೆ ಜಡ್ಜಸ್ ಹೇಗೆ ಆಗ್ತದೆ, ಅವ್ರಿಗೆ ಹೇಗೆ ಆಗ್ತದೆ ಅಂತ ಅನ್ನುವಂಥ ಒಂದು ಅಳುಕಿತ್ತು ಮನಸ್ಸಲ್ಲಿ. ಆ ಹಾಡು ಸೇವಂತಿ ಸೇವಂತಿ ಹಾಡು ಹಾಡಿ ಬಂದ ನಂತರ ಅವರ ಒಂದು ಕಮೆಂಟ್ಸ್ ಕೇಳಿದ ಕೂಡಲೇ ನನಗೆ ಖುಷಿ ಅನಿಸಿತು. ಅವನಿಗಿಂತ ಮೊದಲು ನನಗೆ ಖುಷಿ ಅನಿಸಿತು. ಓ ಇಷ್ಟು ಚೆಂದ, ಇಷ್ಟು ಸಾಫ್ಟಾಗಿ. ಅದು ಗುರುಕಿರಣ್ ಸರ್ ಹೇಳಿದರು, ಫಸ್ಟ್ ರಿಹರ್ಸಲ್ ಆಗ್ತಾ ಇರುವಾಗಲೇ ಅವ್ರು ಹೊರಗಡೆ ಕೇಳಿದರು ಇದು ಯಾರದ್ದು ಸ್ವರ ಅಂತ ಹೇಳುವಾಗ ಅಷ್ಟು ಒಂದು ತಾಯಿಯಾಗಿ ನನ್ನ ಜೀವನ ಸಾರ್ಥಕತೆಯನ್ನು ಪಡೆದಿದೆ ಅಂತ ನಾನು ತುಂಬ ಖುಷಿ ಪಟ್ಟುಕೊಂಡೆ. ಆ ರೌಂಡ್ಸಿಗೆ ನಾನು ಹೋಗದೇ ಇದ್ದಿದ್ರೆ ಮಿಸ್ ಮಾಡ್ಕೊಳ್ತಿದ್ದೆ ಏನೋ ಅನ್ನುವಷ್ಟು ನನಗೆ ಅನುಭವ ಆಯಿತು. ಅದನ್ನು ಕೇಳಿದವರು ಕೂಡ, ಕೇಳುಗರು ಕೂಡ ಹಾಗೆ ಅಷ್ಟು ಚೆಂದ, ಅಷ್ಟು ಸಾಫ್ಟ್ ಹಾಡನ್ನು ತುಂಬ ಚೆಂದಾಗಿ ಅವನ ಸ್ವರದಲ್ಲಿ ಅದು ಕೇಳಲಿಕ್ಕೆ ತುಂಬ ಚೆಂದ ಆಗಿದೆ ಅಂತ ಹೇಳಿ ಕೂಡ ಹೇಳಿದರು. ಅಲ್ಲಿಂದ ಅವನು ನೆಕ್ಸ್ಟ್ ಫೈನಲಿಗೆ ಸೆಲೆಕ್ಟ್ ಆಗಿದ್ದಾನೆ ಅನ್ನುವಂಥ ವಿಚಾರ ಕೇಳಿ ಇನ್ನು ನನಗೆ ಸ್ವರ್ಗ ಮೂರೇಗೇಡು, ಅವನು ಗೆಲ್ಲಿ ಬಿಡಲಿ, ಫೈನಲಿಗೆ ಹೋಗಿದ್ದಾನೆ ಅನ್ನುವಂಥ ವಿಚಾರವೇ ನನಗೆ ತುಂಬ ಖುಷಿ ಕೊಟ್ಟಿದೆ. ಅಲ್ಲಿದ್ದ ಕಂಟೆಸ್ಟೆಂಟು ಕೂಡ ಅಷ್ಟು ಚೆನ್ನಾಗಿ ಅವರು ಫೈಟ್ ಕೊಡ್ತಾರೆ ಅನ್ನೋದು ಗ್ಯಾರಂಟಿ ಉಂಟು. ಆದರೂ ನನ್ನ ಮಗನೂ ಅವರಿಗಿಂತ ಕಡಿಮೆ ಇಲ್ಲ ಅನ್ನೋದು ನನಗೆ ಗೊತ್ತುಂಟು. ಹೋದ ಕಡೆ ಎಲ್ಲ ಜಯಿಸಿ ಬಂದ ನನ್ನ ಮಗ ನಮ್ಮ ಸೂಪರ್ ಸಿಂಗರಲ್ಲೂ ಜಯ ಕಾಣ್ತಾನೆ ಅನ್ನೋ ಒಂದು ನನ್ನ ಭರವಸೆ ಖಂಡಿತಕ್ಕೂ ಇದೆ. ಅದು ಹಾಗಾಗಲಿ ಅನ್ನೋದು ನನ್ನ ಆಸೆ. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ನಮ್ಮ ದೇವಾಲಯ, ಪ್ರೇಮಾಲಯ ಈ ದೇವಾಲಯ, ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ. ಎಲ್ಲಿ ಮ್ಯೂಸಿಕ್ ಕಲಿತಾ ಇದ್ದೀರಾ ನೀವು? ಹೌದು ಸರ್, ಉಡುಪಿಯಲ್ಲಿ. ಎಲ್ಲಿ, ಯಾರ ಹತ್ರ?
ಮಧುರ್ ಪಿ ಬಾಲಸುಬ್ರಹ್ಮಣ್ಯ. ಅವರಿಗೊಂದು ಥ್ಯಾಂಕ್ಸ್ ಹೇಳಿ. ಖಂಡಿತ ಸರ್. ಓಕೆ, ಅಮೇಝಿಂಗ್ ವಿನುಷ್. ಆ್ಯಕ್ಚುಲಿ ನಾನು ನಿಂತ್ಕೋಬೇಕು ಅಂತ ಇದ್ದೆ, ಒಂದು ಆಲಾಪದಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ರಿ. ಹೌದು ಸರ್. ಗೊತ್ತಾಯ್ತಾ ಹಾಡುವಾಗ? ಹೌದು. ಅಮೇಝಿಂಗ್. ನಾನು ಇವನ್ ಲಾಸ್ಟು ಪರ್ಫಾರ್ಮೆನ್ಸು ನಾನು ಫ್ಲ್ಯಾಟ್ ಆಗಿಬಿಟ್ಟೆ. ಈ ಪರ್ಫಾರ್ಮೆನ್ಸ್ ಇಟ್ಸ್ ಯು ಲೈಕ್ ಒನ್ ಫ್ಲೋ ಅಲ್ಲಿ ಸ್ಟಾರ್ಟ್ ಆಗೋದಿದೆಯಲ್ಲ, ಇಟ್ಸ್ ಬೇಸಿಕಲಿ ಇಂಪಾಸಿಬಲ್ ಟಾಸ್ಕ್. ಹ್ಯಾಟ್ಸ್ ಆಫ್. ಥ್ಯಾಂಕ್ ಯು ಸೊ ಮಚ್. ನಾನು ಈಗ ಕಳೆದ 3-4 ವರ್ಷಗಳಿಂದ ವಿನುಷಿಗೆ ನಾನು ಸಂಗೀತ ಕ್ಲಾಸ್ ಮಾಡ್ತಿದ್ದೀನಿ. ಇವನಲ್ಲಿ ಒಳ್ಳೆ ಟ್ಯಾಲೆಂಟ್ ಇದೆ, ಒಳ್ಳೆ ಕಂಠಸಿರಿ ಇದೆ, ಅವನಿಗೆ ನಾವು ಹೇಳಿದಂತೆ ತೆಗೊಳ್ಳೋ ಕೆಪಾಸಿಟಿ ಇದೆ. ಆದ ಕಾರಣ ಒಳ್ಳೆಯ ವಿದ್ಯಾರ್ಥಿ ಅವನು. ಮತ್ತು ಅವನಿಗೆ ಅವನ ಮನೆಯವರಿಗೆ ಎಲ್ರಿಗೂ ಸಂಗೀತದಲ್ಲಿ ತುಂಬ ಆಸಕ್ತಿ, ಒಳ್ಳೆಯ ಪ್ರೋತ್ಸಾಹ ಎಲ್ಲ ಅವನಿಗೆ ಕೊಡ್ತಿದ್ದಾರೆ. ಅವನಿಗೆ ಈಗ ಪ್ರಸ್ತುತ ಶಾಸ್ತ್ರೀಯ ಸಂಗೀತ ಕ್ಲಾಸ್ ನಾನು ಮಾಡ್ತಿದ್ದೀನಿ. ಸೀನಿಯರ್ ಹಂತ ಮುಗಿಸಿದ್ದು ಈಗ ವಿದ್ಯುತ್ ಹಂತನ ಕಲಿತಿದ್ದಾರೆ. ಈ ಇಂಜಿನಿಯರಿಂಗ್ ಕಾಲೇಜು ಆಮೇಲೆ ಇದರೊಟ್ಟಿಗೆ ಈ ಸಂಗೀತನ ಎರಡು ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ತುಂಬ ಕಷ್ಟ ಇದೆ. ಆ ಕೆಪಾಸಿಟಿ ಅವನಿಗಿದೆ, ಅವನು ಅದರಲ್ಲಿ ಮುಂದೆ ಬರಲಿ ಅಂತ ಹಾರೈಸ್ತಿದ್ದೇನೆ. ಆಮೇಲೆ ಹಿಂದೆ ಒಂದು ಸಲ ಅವನಿಗೇನೋ ಆರೋಗ್ಯ ಸರಿಯಿಲ್ಲದಾಗ ವಾಯಸ್ಸೆಲ್ಲ ಬಿದ್ದಿತ್ತು. ಡಾಕ್ಟರ್ ಸಲಹೆ ಕೊಟ್ಟರು, ನೀನು ಹಾಡಲೇಬಾರದು ಅಂತ. ಆಗ ಸುಮ್ಮನೆ ಸುಮಾರು ಕಂಗಾಲಾಗಿಬಿಟ್ಟಿದ್ರು ಎಲ್ಲ ಫ್ಯಾಮಿಲಿಯವರು. ನಾನು ಹೇಳಿದ್ದೆ ಅದೇನೂ ಆಗಲ್ಲ, ಸರಿಯಾಗುತ್ತೆ, ಕೆಲವು ಟೈಮಿಗೆ ಹಾಗಾಗುತ್ತೆ, ಮತ್ತು ರಿಕವರಿ ಆಗುತ್ತೆ, ಏನದು ಅಲರ್ಜಿ ಅಂಥದ್ದು ಇರ್ಬೋದು, ಇದ್ದ ವಯಸ್ಸಾಗಿ ಹೋಗೋದು ಕ್ರಮ ಇಲ್ಲ ಅಂತ ನಾನು ಹೇಳಿದ್ದೆ. ನೀವು ಧೈರ್ಯ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಅದರಂತೆಯೇ ಈಗ ಈ ಮಟ್ಟಕ್ಕೆ ಬಂದಿದ್ದಾನೆ, ಒಳ್ಳೆ ವಯಸ್ಸಿದೆ. ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಸೂಪರ್ ಸಿಂಗರಲ್ಲಿ ನನ್ನ ಅಣ್ಣ ಇಷ್ಟು ಫೈನಲಿಗೆ ತನಕ ಬಂದಿರೋದು ಸುಮ್ಮನೆ ಅಲ್ಲ, ತುಂಬ ಹಾರ್ಡ್ ವರ್ಕ್ ಕೂಡ ಮಾಡಿದ್ದಾನೆ. ಅವ್ನು ಯಾವಾಗಲೂ ಪರ್ಫೆಕ್ಟ್ನೆಸ್ ಬರಲಿಕ್ಕೋಸ್ಕರ ತುಂಬ ಹಾರ್ಡ್ ವರ್ಕ್ ಮಾಡ್ತಾನೆ. ಪ್ರತಿಯೊಂದು ಹಾಡಲ್ಲೂ ಅವ್ನು ಪರ್ಫೆಕ್ಟ್ ಇರಬೇಕು ಅಂತ ಅವನ ಆಸೆ. ಹಾಗೆ ಅವ್ನು ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದಾನೆ. ಮತ್ತು ಏನಾದರೂ ಇದ್ದರೆ ಅದು ಸರ್ ಹತ್ರ ಕೂಡ ಕೇಳ್ತಾನೆ. ಆಮೇಲೆ ನನ್ನ ಫ್ರೆಂಡ್ಸ್ ಕೂಡ ಹೇಳ್ತಿರ್ತಾರೆ, ನಾನು ನನ್ನ ಅಣ್ಣನ ಯೂಟ್ಯೂಬಲ್ಲಿ ನೋಡಿದೆ, ನಮ್ಮ ಟಿ ವಿಯಲ್ಲಿ ನಡೀತಿರೋ ಪ್ರೋಗ್ರಾಮಲ್ಲಿ ನಿನ್ನ ಅಣ್ಣ ಕೂಡ ಇದ್ದಾನಲ್ಲ ಅಂತ ತುಂಬ ಕಮೆಂಟ್ಸ್ ಎಲ್ಲ ಬರ್ತಿತ್ತು ನನ್ನ ಫ್ರೆಂಡ್ಸಿಂದ, ತುಂಬ ಚೆನ್ನಾಗಿ ಹಾಡ್ತಾನೆ ಅಂತ. ಹಾಗೆ ಮತ್ತು ನನ್ನ ಅಣ್ಣನಿಂದ ಕೂಡ ತುಂಬ ಜನರು ಇನ್ಸ್ಪೈರ್ ಆಗಿದ್ದಾರೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ನನ್ನ ಫ್ರೆಂಡ್ ಕೂಡ ಒಬ್ಬ ನನ್ನ ಅಣ್ಣ ಗಿಟಾರ್ ಕ್ಲಾಸಿಗೆ ಹೋಗೋದನ್ನು ನೋಡಿ ಅವನು ಸ್ವಲ್ಪ ಇನ್ಸ್ಪೈರ್ ಆಗಿ ಅವನು ಸೇರಿದ್ದಾನೆ ಇವಾಗ. ಆ್ಯಕ್ಚುಲಿ ಅವ್ನು ಯಾವುದೂ ರಿಯಾಲಿಟಿ ಶೋಗೆ ಹೋಗಿದ್ದಿಲ್ಲ. ಅದರಲ್ಲೂ ಹೋಗೋದಾದ್ರೆ ತುಂಬ ಕಷ್ಟ ಈ ಹಳ್ಳಿಯಿಂದ. ನನ್ನ ಅಣ್ಣ ಹೋಗಿದ್ದಾನಂದರೆ ನಂಗೆ ತುಂಬ ಖುಷಿ ಆಗ್ತಿದೆ. ಈ ಏರಿಯಾದಲ್ಲಂತೂ ಯಾರೂ ಹೋಗಿದ್ದಿಲ್ಲ ಇದುವರೆಗೂ. ನನ್ನ ಅಣ್ಣ ನಮ್ಮ ಟಿ ವಿಯಲ್ಲಿ ಇದ್ದಾನಂದರೆ ತುಂಬ ಖುಷಿ ಆಗ್ತಿದೆ ನನಗೆ. ನಾನು ನನ್ನ ಅಣ್ಣಂಗೆ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ಸೇವಂತಿಯೇ ಸೇವಂತಿಯೇ ನನ್ನ ಸೇಲೆಯಲ್ಲಿ ಘಮ್ಮಂತಿಯೇ, ಮಲ್ಲಿಗೆಗಿಂತ ಬಲುವಂದ ನೀನು, ಶ್ರೀಗಂಧಕ್ಕಿಂತ ಸೌಗಂಧ ನೀನು, ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಹಾಡಿದು, ಜನ್ಮ ಜನ್ಮದ ಪ್ರೀತಿಗೆ
ವಾಯ್ಸ್ ಇದೆ. ಥ್ಯಾಂಕ್ ಯು ಸರ್. ಯುವರ್ ಓನ್ ವಾಯ್ಸ್, ಐಡೆಂಟಿಟಿ ಇದೆ ನಿಮಗೆ. ಈ ಐಡೆಂಟಿಟಿನ ಕಾಪಾಡ್ಕೊಳ್ಳಿ. ಖಂಡಿತ ಸರ್. ಇಂಥ ಇದರಲ್ಲಿ ನಾವು ಸಿನಿಮಾ ಹಾಡುಗಳನ್ನ ಹಾಡಲೇಬೇಕಾಗ್ತದೆ. ಮತ್ತು ಅಲ್ಲಿಗೆ ಎಸ್ ಪಿ ಅವರಿಗೆ ಕಂಪ್ಯಾರಿಸನ್ ಹೋಗುತ್ತೆ. ಎಸ್ ಪಿ ಅವರಿಗೆ ಕಂಪ್ಯಾರಿಸನ್ ಮಾಡ್ಲಿಕ್ಕೆ ಯಾರನ್ನೂ ಕಂಪೇರ್ ಮಾಡೋಕ್ಕಾಗೋದಿಲ್ಲ, ಅದು ಬೇರೆಯೇ. ಅದು ನೀವೆಷ್ಟೇ ಚೆನ್ನಾಗಿ ಹಾಡಿದ್ರು ಇದು ನಿಮ್ಮದೇ ಒಂದು ಯುನಿಕ್ ಸ್ಟೈಲ್ ಬರುತ್ತೆ. ಆ ಥರ ಇದೆ ನಿಮ್ಮ ವಾಯ್ಸಲ್ಲಿ. ನಿಮಗೆ ಒಳ್ಳೊಳ್ಳೆ ಕಂಪೋಸರ್ಸು ಕೈಯಲ್ಲಿ ಒಳ್ಳೊಳ್ಳೆ ಹಾಡುಗಳು ಸಿಕ್ಕರೆ ಇನ್ನೂ ನಿಮ್ಮ ಐಡೆಂಟಿಟಿ ಇನ್ನೂ ಗುರುತಿಸುವ ಥರ ಆಗ್ತದೆ. ಥ್ಯಾಂಕ್ ಯು ಸೊ ಮಚ್. ಸೊ ಅಂಚಾವಡೆ ಇರಿಗೆ ಎಡೆ ಕಂಪೋಸರ್ಸ್ ಇರೇನು ಯೂಸ್ ಮಲ್ಪಡೆ ನಮ್ಮ ಕನ್ನಡದ ತುಳು ಇದು ತುಳು ಪಿಕ್ಚರ್ಸ್ ಮಸ್ತ್ ಬರೋದುಂಡು. ಆಯ್ತು ಇರೆಗೆ ಪದ್ಯ ಮಾಡ್ಪನ ಚಾನ್ಸ್ ತಿಕ್ಕಾಡೆಂದು ನನ್ನ ಹಾರೈಕೆ. ಇವತ್ತು ಯುನಿಸ್ರ ತಂದೆ ನನಗೆ ತುಂಬ ಆತ್ಮೀಯರಾಗಿದ್ದಾರೆ. ನಮಗೆ ಅವರು ಮಗ ಸಂಗೀತ ಹೋಗ್ತಾ ಅಂತ ಹೇಳಿ ತುಂಬ ಖುಷಿ ಆಗ್ತದೆ. ಎಲ್ಲ ಕಡೆ ನಾನು ಅವ್ರ ಪ್ರೋಗ್ರಾಮಿಗೆ ಇಷ್ಟಪಟ್ಟು ಹೋಗ್ತಾ ಇದ್ದೇನೆ. ಮತ್ತು ಅವ್ರಿಗೆ ಎಲ್ಲ ಕಡೆ ನೋಡಿದಾಗ ನನಗೆ ತುಂಬ ಖುಷಿಯಾಗಿ ಅವರು ಈ ಥರ ನಮ್ಮ ಟಿ ವಿಯಲ್ಲಿ ಫೈನಲಿಗೆ ಹೋಗಿದ್ದಾರೆ ಅಂತ ತುಂಬ ಗೊತ್ತಾಗಿದೆ. ಆಗ ನಮಗೆ ತುಂಬ ಅವರಿಗೆ ಹೋಗಿ ಇನ್ನಾಗಿ ಬರಲಿ ಅಂತ ಆಲ್ ದಿ ಬೆಸ್ಟ್ ನಾನು ಹೇಳ್ತಾ ಇದ್ದೇನೆ. ಪರವಶನಾದೇನೋ ಅರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ ಇದಕ್ಕಿಂತ ಬೇಗ ಇನ್ನು ಸಿಗಬಾರದಿದ್ದೆ ನೀನು ಎನ್ನಾದರೂ ಕೂಡಿಟ್ಟುಕೋ ನೀ ನನ್ನನು ಕಳೆಯುವ ಮುನ್ನವೇ ಪರವಶನಾದೇನೋ ಅರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ ನಿನ್ನ ಕಣ್ಣಿಗಂತೂ ನಾನು ನಿರುಪಯೋಗಿಗಳು ಇನ್ನು ಬೇರೆ ಏನು ಬೇಕು ಪ್ರೇಮಯೋಗಿಯಾಗಲು ಅರಳುವ ಸದ್ದನು ನಿನ್ನ ನಗೆ ಎಲ್ಲಿ ಕೇಳಬಲ್ಲೆ ನನ್ನ ಏಕಾಂತವನ್ನು ತಿದ್ದಿಕೊಡು ನೀನೀಗ ನಿಂತಲ್ಲೇ ನಾನೇನೇ ಅಂದರೂ ನನಗಿಂತ ಚೂಟಿ ನೀನು ತುಟಿಯಲ್ಲಿಯೇ ಮುಚ್ಚಿಟ್ಟುಕೋ ಮುತ್ತೊಂದನು ಕದಿಯುವ ಮುನ್ನವೇ ಪರವಶನಾದೆನು ಅರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ. ಈ ವೇದಿಕೆಗೆ ನಾನು ತುಂಬ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ಯಾಕಂದರೆ ನನ್ನ ಮಗನ ಒಂದು ಟ್ಯಾಲೆಂಟನ್ನು ಹೊರಗೆ ತಂದ ಒಂದು ವೇದಿಕೆ ಅನ್ನೋದು ನಾನು ಮನಗಂಡಿದ್ದೇನೆ. ಅದಕ್ಕಾಗಿ ತುಂಬ ಕೃತಜ್ಞತೆಗಳನ್ನು ನಮ್ಮ ಸೂಪರ್ ಸಿಂಗರಿಗೆ ಹೇಳ್ತಾ ಇದ್ದೇನೆ. ನಾನು ನನ್ನ ಮಗನ ವಿಚಾರವನ್ನು ನಾನು ಓಪನ್ ಆಗಿ ಹೇಳ್ಕೊಳ್ಳಿಕ್ಕೆ ನನಗೆ ಅವಕಾಶ ಕಲ್ಪಿಸಿಕೊಟ್ಟ ಈ ನಮ್ಮ ಸೂಪರ್ ಸಿಂಗರ್ ವೇದಿಕೆ ಅನ್ನೋದು ನನ್ನ ಮಗನ ಒಂದು ಚರಿತ್ರೆಯನ್ನು ಬದಲಾವಣೆ ಮಾಡಿದರೂ ಮಾಡ್ಬೋದು ಅನ್ನುವಂಥ ಹೋಪ್ಸ್ ನನಗಿದೆ. ಅದನ್ನು ಆಸೆಯನ್ನು ನಿರೀಕ್ಷೆ ಮಾಡ್ತಾ ಇರ್ತೇನೆ ಅಷ್ಟೇ. ಒಟ್ಟಿನಲ್ಲಿ ಇರುವಂತಹ ಅಮೂಲ್ಯ ಅವಕಾಶವನ್ನ ಸದುಪಯೋಗ ಮಾಡಿ ತೀರ್ಪುಗಾರರಿಂದ ಪ್ರಶಂಸೆಯ ಮಾತುಗಳನ್ನ ಪಡೆದು ಮುಂದೊಂದು ದಿನ ಕನ್ನಡ ಚಿತ್ರರಂಗ ಕ್ಷೇತ್ರದಲ್ಲಿ ಒಂದೊಳ್ಳೆ ಗಾಯಕನಾಗುವ ಲಕ್ಷಣ ಇದೆ ಎಂಬುದನ್ನ ಸ್ವತಃ ಸಂಗೀತ ದಿಗ್ಗಜರಾದ ವಿ ಮನೋಹರ್ ಅವರಿಂದ ಮಾತುಗಳನ್ನ ಪಡೆದಿದ್ದಾರೆ. ಇಂತಹ ಪ್ರಶಂಸೆಯ ಮಾತುಗಳನ್ನ ಪಡೆದ ವಿನುಷ್ ಕರಾವಳಿಯ ಸೂಪರ್ ಸಿಂಗರ್ ಆಗುವನೆ? ಕಾದು ನೋಡೋಣ. ಆಲ್ ದಿ ಬೆಸ್ಟ್ ವಿನುಷ್. ಆಲ್ ದ ಬೆಸ್ಟ್ ವಿನುಷ್. ಆಲ್ ದಿ ಬೆಸ್ಟ್ ಬಾಬಾ. ಆಲ್ ದ ಬೆಸ್ಟ್ ವಿನುಷ್ ಅಣ್ಣ. ಆಲ್ ದ ಬೆಸ್ಟ್ ವಿನುಷ್.